ಬೆಂಬಲ ಪ್ರಧಾನಮಂತ್ರಿ ಆತ್ಮನಿರ್ಭರ್ ನಿಧಿ ಯೋಜನೆ 2.0 ಇದರ ಸಹಯೋಗದೊಂದಿಗೆ ಇಂದು PM ಸ್ವನಿಧಿ ಮೇಳವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈಗ ಮೊದಲಿಗೆ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಅತಿಥಿಗಳು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾಗಿರುವ ಕಮಲ ಮೇಡಮ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರವಿಶಂಕರ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವ ಶ್ರೀ ಮತ್ತಡಿ ಸರ್ ಇವರಿಗೂ ಸ್ವಾಗತ. ಹಾಗೂ ಕೌಶಲ್ಯಾಭಿವೃದ್ಧಿ ಯೋಜನೆಯ ಜಿಲ್ಲಾ ಅಭಿಯಾನ ನಿರ್ದೇಶಕರಾಗಿರುವ ಶ್ರೀಯುತ ಅಚ್ಯುತ್ ಸರ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಹಣಕಾಸು ಸಾಕ್ಷರತಾ ಸಮಾಲೋಚಕರಾಗಿರುವ ಶ್ರೀಯುತ ಲತೀಶ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸೋಮೇಶ್ವರ ಪುರಸಭೆಯ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಎಲ್ಲ PM ಸ್ವನಿಧಿಯ ಫಲಾನುಭವಿಗಳಿಗೂ ಸ್ವಾಗತ. ಹಾಗೂ ಸೋಮೇಶ್ವರ ಪುರಸಭೆಯ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಹೊಸಕುರಲ್ ಮಾಧ್ಯಮದವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಪುರಸಭೆಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಬೇಕಾಗಿ ನಮ್ಮ ಅಭಿಯಾನ ನಿರ್ದೇಶಕರಾಗಿರುವ ಅಚ್ಯುತ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಉಪಸ್ಥಿತರಿರ್ತಕ್ಕಂತಹ ಈ ಒಂದು ಸೋಮೇಶ್ವರ ಪುರಸಭೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಮಲ ಮೇಡಮ್ ಅವರೇ, ಹಾಗೂ ಈ ಒಂದು ಸೋಮೇಶ್ವರ ಪುರಸಭೆಯ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿಶಂಕರ್ ಸರ್ ಅವರೇ, ಈ ಒಂದು ಪುರಸಭೆಯ ಮುಖ್ಯಾಧಿಕಾರಿಯವರಾಗಿರ್ತಕ್ಕಂತಹ ಶ್ರೀಯುತ ಮತ್ತಾಡಿ ಸಾಹೇಬ್ರೆ, ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ಲೀಡ್ ಬ್ಯಾಂಕಿನ ಪ್ರತಿನಿಧಿತ್ವವನ್ನು ಪ್ರತಿನಿಧಿಸುತ್ತಿರುವ ಲತೀಶ್ ಸರ್ ಅವರೇ, ನಮ್ಮ ಪುರಸಭೆಯ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಗನೈಸ್ ಮಾಡಲಿಕ್ಕೆ ಸಹಕಾರ ಮಾಡ್ತಿರ್ತಕ್ಕಂಥ ನಮ್ಮ CRP ಅವರೇ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರೇ, ಮುಖ್ಯವಾಗಿ ನಮ್ಮ ಪುರಸಭೆಯ ಸದಸ್ಯರೇ, ಪುರಸಭೆಯ ಸಿಬ್ಬಂದಿಯವರೇ, ಹಾಗೂ ನಮ್ಮ ಫಲಾನುಭವಿಗಳೇ, ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರವು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ PM ಸ್ವನಿಧಿ ಅಂತಕ್ಕಂಥ ಒಂದು ಬೀದಿ ಬದಿ ಕಟ್ಟಕಡೆಯ ಬೀದಿ ಬದಿ ವ್ಯಾಪಾರಸ್ಥರ ಮಾಡುವಂತಹ ವರ್ಗದವರಿಗೆ ಪ್ರಧಾನಮಂತ್ರಿ ಆತ್ಮನಿರ್ಭರ್ ನಿಧಿಯ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬ್ಯಾಂಕ್ ಮುಖಾಂತರ 7% ಇಂಟ್ರೆಸ್ಟ್ ಸಬ್ಸಿಡಿ ಮುಖಾಂತರ 10,000ವನ್ನು ಮೊದಲನೇ ಹಂತವಾಗಿ, ಎರಡನೇ ಹಂತವಾಗಿ 20,000, ಮೂರನೇ ಹಂತವಾಗಿ 50,000ವನ್ನು ನೀಡಲಾಗ್ತಿತ್ತು. ಇದೀಗ ಕೇಂದ್ರ ಸರ್ಕಾರವು ಇನ್ನಷ್ಟು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಬೇಕು ಅನ್ನುವ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು 2030ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಈ ವಿಸ್ತರಣೆ ಮಾಡಿದ್ರ ಜೊತೆಗೆ ಈಗಾಗಲೇ 10,000ದ ಮೊದಲಾಗಿ ಸಾಲವನ್ನು 10,000 ಇರೋದನ್ನು 15,000ಕ್ಕೆ ಎತ್ತರಿಸಿದ್ದಾರೆ. 20,000 ಇರೋದನ್ನು 25,000ಕ್ಕೆ
ಎತ್ತರಿಸಿದ್ದಾರೆ. 20 ಅಥವಾ 25 ಸಾವಿರ ಸಾಲವನ್ನು ಕಂಪ್ಲೀಟ್ ಮಾಡಿದವರಿಗೆ ಅವರಿಗೆ 30,000 ರೂಪಾಯಿ ಮಿತಿ ಇರ್ತಕ್ಕಂತಹ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯನ್ನು ಮತ್ತು 50,000 ರೂಪಾಯಿ ಸಾಲವನ್ನು ಒದಗಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ 50,000 ಕಂಪ್ಲೀಟ್ ಆದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ವ್ಯಾಲ್ಯೂಯೇಷನ್ ಮಾಡಿ ಅವರನ್ನು ಮೌಲ್ಯಮಾಪನ ಮಾಡಿ 1 ಲಕ್ಷಕ್ಕೂ ಸಹ ಅವಕಾಶ ಇದೆ. ಆದರೆ ಅದು ಇನ್ನೂ ಚಾಲ್ತಿಗೆ ಬರಲಿಲ್ಲ, ಜಾರಿಗೆ ಬರಲಿಲ್ಲ. ಈಗಾಗಲೇ ನಮ್ಮ ಪುರಸಭೆ ವ್ಯಾಪ್ತಿಯೊಳಗಡೆ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಸಹ ನಾವು ಬೀದಿ ಬದಿ ವ್ಯಾಪಾರವನ್ನು ಮಾಡುವವರಿಗೆ ನೀಡಲಾಗ್ತಿದೆ. ಆದರೆ ಇನ್ನೂ ಸಹ ಕೆಲವರು ಬಿಟ್ಟೋಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳಿದ್ದಾವೆ. ಈಗಾಗಲೇ ನಮ್ಮಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕ ಸಣ್ಣ ಪುಟ್ಟ ಇದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಮೀನು ವ್ಯಾಪಾರ ಮನೆಗಳಿಗೆ ತಗೊಂಡು ಹೋಗುವಂಥದ್ದು ಇರ್ಬೋದು, ಅದು ತಲೆ ಮೇಲೆ ಇರ್ಬೋದು ಅಥವಾ ಸೈಕಲ್ ಮೇಲೆ ಇರ್ಬೋದು, ಬೈಕ್ ಮೇಲೆ ಇರ್ಬೋದು, ಅಥವಾ ಇವಾಗ ಪೇಪರ್ಗಳನ್ನು ಮನೆಗೆ ಯಾರು ಹಾಕ್ತಾರೆ ಅವ್ರುಗಳಿಗಿರ್ಬೋದು, ಮತ್ತು ಹಾಲು ತೊಟ್ಟೆಗಳನ್ನು ಮನೆಗಳಿಗೆ ಕೊಂಡೊಯ್ಯೋರನ್ನು ಅಂಥವರಿಗೆ, ಮತ್ತು ಸಣ್ಣ ಪುಟ್ಟ ಮಲ್ಲಿಗೆ ಅಥವಾ ಇಂಥದ್ದೇನಾದರೂ ಕೃಷಿ ಮಾಡಿಕೊಂಡು ಅದನ್ನು ನೇರವಾಗಿ ವ್ಯಾಪಾರ ಮಾಡುವಂಥ ಸಣ್ಣ ವರ್ಗದವರಿಗೆ, ಅದೇ ರೀತಿ ಬೇರೆ ಬೇರೆ ಯಾವುದೇ ಒಂದು ರೀತಿಯ ಸಣ್ಣ ಪುಟ್ಟ ವ್ಯಾಪಾರ ಅಥವಾ ಟೈಲರಿಂಗ್ ಅಂತ ಮಾಡಿಕೊಂಡು ಅದರಲ್ಲಿ ಉದಾಹರಣೆ ಏನಾದರೂ ಒಂದು ನೈಟಿ ಅಥವಾ ಬೇರೆ ಏನಾದರೂ ಉತ್ಪನ್ನಗಳನ್ನ ಮಾಡಿ ಅದನ್ನು ನೇರವಾಗಿ ವ್ಯಾಪಾರ ಮಾಡಿಕೊಳ್ಳುವವರಿಗೆ, ಅಥವಾ ಮನೆಗಳಿಗೆ ಸಣ್ಣ ಪುಟ್ಟ ಬಟ್ಟೆಗಳನ್ನು ತಗೊಂಡು ಹೋಗುವವರಿಗೆ, ಅಥವಾ ಫುಡ್ಡನ್ನು ರೆಡಿ ಮಾಡಿಬಿಟ್ಟು ಅವ್ರುಗಳಿಗೂ ಸಹ ಇದನ್ನು ಕೊಡುವಂಥ ಅವಕಾಶಗಳನ್ನು ಇವಾಗ ಕೇಂದ್ರ ಸರ್ಕಾರ ಮಾಡಿದೆ. ಜೊತೆಗೆ ಈಗಾಗಲೇ 10,000 ರೂಪಾಯಿ ಅಪ್ಲಿಕೇಶನ್ನು ಅಥವಾ ಅರ್ಜಿಯನ್ನು ಸಲ್ಲಿಸಿದವರಿಗೆ 8 ಸಾಮಾಜಿಕ ಕಲ್ಯಾಣ ಅಂದರೆ ಸಾಮಾಜಿಕ ಭದ್ರತಾ ಸ್ಕೀಮ್ಗಳನ್ನು ಅಂದರೆ ಇದು ಬ್ಯಾಂಕ್ಗಳ ಮುಖಾಂತರ PMJJBY ಅಂದರೆ PM ಸುರಕ್ಷ ಬಿಮಾ, ಜೀವನ್ ಜ್ಯೋತಿ ಯೋಜನಾ ಮತ್ತು PM ಸುರಕ್ಷ ಬಿಮಾ ಯೋಜನೆ ಮತ್ತು ಜನಧನ್ ಯೋಜನೆ ಅದನ್ನು ಈಗಾಗಲೇ ನಮಗೆ ಇವರು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಕಾರ್ಮಿಕ ಇಲಾಖೆಯಿಂದ BOCW ಅಂದರೆ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕಿಗೆ ಅನ್ನತಕ್ಕಂಥ ಒಂದು ಕಾರ್ಡ್ಗಳನ್ನು ವ್ಯವಸ್ಥೆ ಮಾಡ್ತಾರೆ. ಮತ್ತು ಶ್ರಮಯೋಗಿ ಮಾನ್ಧನ್ ಅಂತ ಹೇಳಿ ಒಂದು ಕಾರ್ಡನ್ನು ಸಹ ಕಾರ್ಮಿಕ ಇಲಾಖೆಯಿಂದ, ಅದೇ ರೀತಿ ಮಾತೃವಂದನ, ಜನನಿ ಸುರಕ್ಷಾ ಬಿಮಾ ಯೋಜನಾ ಜನನಿ ಸುರಕ್ಷಾ ಯೋಜನಾ ಮತ್ತು ಮಾತೃವಂದನ ಮತ್ತು ಒನ್ ನೇಷನ್ ಒನ್ ರೇಷನ್ ಅಂತ ಹೇಳಿ ಕಾರ್ಯಕ್ರಮಗಳನ್ನು ನೇರವಾಗಿ ಅಂತಂದರೆ ಯಾರು 10,000 ಅಥವಾ 15,000ಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೋ ಅಂಥ ಕುಟುಂಬದವರನ್ನು ನಮ್ಮ ಮುನ್ಸಿಪಾಲ್ಟಿ ಮುಖಾಂತರ ಅವರನ್ನು ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಅಂತಂದರೆ ನೇರವಾಗಿ ಅವ್ರನ್ನ ಸಂಪರ್ಕ ಮಾಡಿ ಅಥವಾ ಅವರಿಗೆ ಫೋನ್ ಮಾಡಿ ಅವರ ಸ್ಥಳಗಳಿಗೆ ಅಥವಾ ಮುನ್ಸಿಪಾಲ್ಟಿಗೆ ಬರುವ ಹಾಗೆ ಮಾಡಿ ಅವರನ್ನು ಕುಟುಂಬದ ಸಮೀಕ್ಷೆಯನ್ನು ಮಾಡಿಬಿಟ್ಟು ಅದರಲ್ಲಿ ಯಾರು ಅರ್ಹರಿರ್ತಾರೆ ಅಂಥವ್ರುಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಪುರಸಭೆಯಲ್ಲಿರ್ತಕ್ಕಂತಹ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಮಾಡ್ತಾರೆ. ಈಗಾಗಲೇ ಅದು ಸಹ ಯೋಜನೆಗಳು ತಲುಪ್ತಾ ಇದೆ. ಇನ್ನೂ ಸಹ 2030ರವರೆಗೆ ಈ ಒಂದು ಯೋಜನೆ ಇರೋದರಿಂದಾಗಿ ಇದನ್ನು ಇನ್ನೂ ಹೆಚ್ಚು ಅಂತಂದರೆ ಈಗಾಗಲೇ ಸೋಮೇಶ್ವರ ಪಟ್ಟಣ ಪುರಸಭೆ ವ್ಯಾಪ್ತಿಯೊಳಗಡೆ ಇರ್ತಕ್ಕಂಥವರು ನಂತರ ಪುರಸಭೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ನಲ್ಲಿ ಅದರಲ್ಲಿ ಒಂದು ಆಪ್ಷನ್ ಇದೆ D ಅಥವಾ C ಅಂತಿದೆ. ಅದರ ಅರ್ಥ ಏನು ಕೇಳಿದರೆ ನಮ್ಮ ಸೋಮೇಶ್ವರ ಪಟ್ಟಣ ಪುರಸಭೆಯ ವ್ಯಾಪ್ತಿಯ ಸುತ್ತಮುತ್ತ ಇರ್ತಕ್ಕಂತಹ ಗ್ರಾಮ ಪಂಚಾಯತ್ಗಳಿಗೂ ಸಹ ಇದನ್ನು ನೀಡುವಂಥ ಅವಕಾಶಗಳನ್ನು ಸಹ ಇದರಲ್ಲಿ ಕಲ್ಪಿಸಲಾಗಿದೆ. ಮತ್ತು ಇಲ್ಲಿ ಯಾವುದೇ ದಾಖಲೆಗಳು ಸಹ ಜಾಸ್ತಿಯಾಗಿ ಇರೋದಿಲ್ಲ. ಕೇವಲ ಅವ್ರು ಏನು ವ್ಯಾಪಾರ ಮಾಡ್ತಾರೆ ಅಥವಾ ನೀವೇನು ವ್ಯಾಪಾರ ಮಾಡ್ತೀರಿ ನಿಮ್ಮ ಚಟುವಟಿಕೆಗಳು ಇರ್ತಕ್ಕಂಥ ಒಂದು ನೇರ ಫೋಟೋವನ್ನು ತೆಗೆಯುವಂಥದ್ದು ನಿಮ್ಮ ಮೊಬೈಲ್ನಲ್ಲಿ. ಯಾವುದೇ ಸ್ಟುಡಿಯೋದಿಂದ ಫೋಟೋ ಬೇಕಾಗಿಲ್ಲ. ನೀವು ನೇರವಾಗಿ ನಿಮ್ಮ ಸ್ವಂತ ಫೋನ್ನಿಂದ ಇಲ್ಲ ನಿಮ್ಮ ಮಕ್ಕಳ ಫೋನ್ನಿಂದ ಇಲ್ಲ ನಿಮಗೆ ಯಾರಾದರೂ ಗುರುತುಪರಿಚಯ ಇರೋರಿಂದ ನೇರವಾಗಿ GPS ಫೋಟೋ ತೆಗೆಸ್ಬಿಟ್ಟು ಅದನ್ನು ನಮ್ಮ ಮುನ್ಸಿಪಾಲ್ಟಿಗೆ ತಂದು ಕೊಟ್ಟರಾಯಿತು. ಇಲ್ಲ ಮುನ್ಸಿಪಾಲ್ಟಿಯಲ್ಲಿ ಆಗೋದಿದ್ದರೆ ನಿಮ್ಮ ಒಳಗಡೆನೆ ನಿಮ್ಮ ಮಕ್ಕಳು ಯಾರಾದರೂ ಅದನ್ನು ಮೊಬೈಲಲ್ಲೇ ಹಾಕಲಿಕ್ಕಾಗತ್ತೆ. ನೇರವಾಗಿ ನಿಮ್ಮ ಮಕ್ಕಳ ಮುಖಾಂತರ ಆ ವೆಬ್ಸೈಟ್ ಮುಖಾಂತರ ಅಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗತ್ತೆ. ಇಲ್ಲದಿದ್ದರೆ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಕಂಪ್ಯೂಟರ್ ಸೆಂಟ್ರ್ ಇದ್ದರೆ ಅಥವಾ CSC ಕಾಮನ್ ಸರ್ವಿಸ್ ಸೆಂಟರ್ ಇದ್ದರೆ ಅಥವಾ ಅಟಲ್ ಸ್ನೇಹಿ ಇದ್ದರೆ ಅಲ್ಲೂ ಹೋಗಿ ಸಹ ಇದನ್ನು ಕರ್ನಾಟಕ ಒನ್ನಲ್ಲೂ ಸಹ ಹಾಕ್ಬೋದು, ಅಲ್ಲೂ ಸಹ ಹಾಕಲಿಕ್ಕೆ ಅವಕಾಶ ಇದೆ. ಅಂದರೆ
ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಇದ್ದರೆ ಸಾಕು. ನಿಮ್ಮ ಹತ್ತಿರ ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡ್ ಇದ್ದಿದ್ದರೆ ಅದನ್ನು ತೆಗೆದುಕೊಂಡು ಬರ್ಬೋದು. ಇಲ್ಲಿ ದಾಖಲೆ ಅಂತ ಅಂದರೆ ನೀವು ಏನು ವ್ಯಾಪಾರ ಮಾಡ್ತಿದ್ದೀರಿ ಅದರದ್ದು GPS ಮೋಡಲ್ಲಿ ಇರ್ತಕ್ಕಂಥ ಒಂದು ಫೋಟೋ, ನಂತರ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರು, ನಂತರ ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡು ಇಷ್ಟಿದ್ದರೆ ನೀವು ನೇರವಾಗಿ ನಮ್ಮ ಸೋಮೇಶ್ವರ ಪುರಸಭೆಗೆ ಬರುವಂಥದ್ದು. ಇಲ್ಲ ನಿಮ್ಮ ಮಕ್ಕಳ ಮುಖಾಂತರ ನೀವು ಹಾಕಿಸ್ಬೋದು. ಇಲ್ಲ ನೀವು ಯಾವುದಾದ್ರೂ ಹೊರಗಡೆ ನಿಮ್ಮ ಕಂಪ್ಯೂಟರ್ ಸೆಂಟ್ರು ಅಥವಾ CSC ಅಥವಾ ಅಟಲ್ ಸ್ನೇಹಿ ಅಥವಾ ಕರ್ನಾಟಕ ಒನ್ನಲ್ಲೂ ಸಹ ಹಾಕಬಹುದು. ಸೊ ಇದಿಷ್ಟು ಈ ಒಂದು ಕಾರ್ಯಕ್ರಮಗಳನ್ನು ಇದು ಆ್ಯಕ್ಚುಲಿ ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ಆ ಸಂದರ್ಭದಲ್ಲಿ ಕಟ್ಟಕಡೆಯಲ್ಲಿರ್ತಕ್ಕಂತಹ ಏನು ಸಣ್ಣ ಪುಟ್ಟ ವ್ಯಾಪಾರ ಅಂದರೆ ಮೊದಲು ಅವರು ಕಾನ್ಸಂಟ್ರೇಟ್ ಮಾಡಿರೋದು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನು, ಅದರ ವಿಸ್ತರಣಿತವಾಗಿ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡುವವರಿಗೆ ಮತ್ತು ಸಣ್ಣ ಪುಟ್ಟ ಜೀವನಾಧಾರವನ್ನು ಕಂಡುಕೊಳ್ಳುವವರಿಗೆ ಇದು ಸಹಕಾರಿಯಾಗಲಿ ಅಂತ. ಇನ್ನೂ ಒಂದು ಅದರಲ್ಲಿ ಮತ್ತೊಂದು ಆ್ಯಡ್ ಮಾಡಿದ್ದಾರೆ ಏನು ಕೇಳಿದರೆ ಡಿಜಿಟಲ್ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಡಿಜಿಟಲ್ ಆಗಿ ವ್ಯವಹಾರವನ್ನು ಕಂಡುಕೊಳ್ಬೇಕು, ಅದರಲ್ಲಿ ಸದೃಢತೆ ಕಂಡುಕೊಳ್ಬೇಕು ಅನ್ನೋದ್ರ ಸದುದ್ದೇಶದಿಂದ ಮೊದಲ ಎನ್ಕರೇಜಿಗಾಗಿ ಅಂದರೆ 1 ವರ್ಷದ ಇದಕ್ಕೆ ₹100 ನಿಮಗೆ ಡಿಜಿಟಲ್ ವ್ಯವಹಾರ ಮಾಡಿದ ಕೂಡಲೇ ಅದರಲ್ಲಿ ಸಪೋರ್ಟಿವ್ ಆಗಿ ನಿಮಗೆ ಇದು ಬರ್ತದೆ, ₹100 ಎಕ್ಸಸ್ ಅಮೌಂಟು ಬರುವ ಸಾಧ್ಯತೆಗಳಿರುತ್ತೆ. ಅಂದರೆ ಇನ್ನು ಮುಂದಿನ ವ್ಯಾಪಾರ ವ್ಯವಹಾರಗಳನ್ನು ಸಣ್ಣ ಪುಟ್ಟ ಏನು ಚಿಲ್ಲರೆ ಇಲ್ಲ ಅಥವಾ ಮತ್ತೊಂದಿಲ್ಲ ಮಗದೊಂದಿಲ್ಲ ಅನ್ನುವಂಥ ಒಂದು ಬರಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ನಿಮ್ಮದು ಯಾವ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇದೆಯೋ ಅದೇ ಬ್ಯಾಂಕಿನವರ QR ಕೋಡ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಮಾಡುವಂಥದ್ದು. ಕೆಲವರು ಕೇಳ್ಬೋದು ನಮ್ಮದು ಸಣ್ಣ ಮೊಬೈಲು ಹಾಗಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲ, ತೊಂದರೆ ಇಲ್ಲ. ಒಂದು ಸರಿ ಅದಕ್ಕೆ ಲಿಂಕ್ ಆದಮೇಲೆ ಅದು ಸಣ್ಣ ಮೊಬೈಲ್ ಆದರೂ ಪರವಾಗಿಲ್ಲ, ನಿಮಗೆ ಅದು ಮೆಸೇಜ್ ಬರುತ್ತೆ, ಇಲ್ಲದಿದ್ದರೆ ಬಾಕ್ಸ್ ಕೊಡ್ತಾರೆ. ಸೊ ಇದು ಪ್ರತಿಯೊಬ್ಬರಿಗೂ ಸಹ ದೇಶದ ಪ್ರತಿಯೊಂದು ಕಷ್ಟದಲ್ಲಿರ್ತಕ್ಕಂಥ ಸಣ್ಣ ವ್ಯಾಪಾರಸ್ಥರಿಗೆ ತಲುಪಬೇಕು ಅನ್ನೋ ಸದುದ್ದೇಶ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯೊಳಗಡೆ ಇರ್ತಕ್ಕಂಥ ನೀವೆಲ್ಲರೂ ನಿಮ್ಮ ಹಾಗೆ ಇರ್ತಕ್ಕಂಥ ನನಗೆ ಕೆಲವರು ತಗೊಂಡಿರ್ಬೋದು, ಕೆಲವರು ಇನ್ನೂ ಬಿಟ್ಟು ಹೋಗಿದ್ದಿರ್ಬೋದು. ದಯವಿಟ್ಟು ಇವತ್ತು ನಾಳೆ ಅಥವಾ ನಿಮ್ಮ ಅನುಕೂಲದ ಸಮಯದಲ್ಲಿ ಬಂದು ಇದನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ, ನನಗೆ ಈ ಒಂದು ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೇಂದ್ರ ಸರ್ಕಾರದ ಇಂಥ ಒಂದು ಸ್ಕೀಮ್ಗಳನ್ನು ನಿಮಗೆ ಹೇಳಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ಒಂದು ಧನ್ಯವಾದಗಳು ಈ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಹಿತಿ ನೀಡಿರುವ ನಮ್ಮ ಅಭಿಯಾನ ನಿರ್ದೇಶಕರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರುವ ಮೇಡಮ್ ಇವರಿಗೆ ಧನ್ಯವಾದಗಳು. ಈಗ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಳೆದ ಬಾರಿ ಕೂಡ ಕಾರ್ಯಕ್ರಮವನ್ನು ಮಾಡಿದ್ವಿ, ಈ ಬಾರಿ ಹಮ್ಮಿಕೊಂಡಿದ್ವಿ. ಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು, ಎದುರು ಸಂಖ್ಯೆ ಜಾಸ್ತಿ ಮಾತಾಡಿ ಸ್ವಲ್ಪ ಒಳ್ಳೆ, ಕಡಿಮೆ ಆದರೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಸಂಪೂರ್ಣ ಮಾಹಿತಿಯನ್ನು ನಮ್ಮ ಇಲಾಖೆಯ ಆಚಿತನ್ನು ನೀಡಿದ್ರು, ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಕಳೆದ ಕೆಲವು ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಕೆಲವು ಕಡೆ ಊಟ ಮಾಡಲಿಕ್ಕೆ ಕಷ್ಟಾಗುವ ಪರಿಸ್ಥಿತಿ ಇರುವಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವರು ಕೂಡ ಕಷ್ಟವನ್ನು ಅನುಭವಿಸಬಾರ್ದು ಅಂತೇಳಿ ಒಂದು ಹೊಸ ಯೋಜನೆ ತಂದವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಪ್ರಥಮವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು. ನಂತರ ದಿನಗಳಲ್ಲಿ ಅದರಲ್ಲಿ ಬಿಡದೆ ಬೀದಿ ಬದಿ ನಮ್ಮ ದೇಶದಲ್ಲಿ ಕಟ್ಟಕಡೆ ವ್ಯಕ್ತಿಗಳು ಕೂಡ ಮೇಲ್ಮಟ್ಟಕ್ಕೆ ಏರಬೇಕು ಅನ್ನೋ ದೃಷ್ಟಿಯಿಂದ ಆರಂಭದಲ್ಲಿ 10,000 ಆರಂಭವಾಗಿ ಸುಮಾರು ಲಕ್ಷದವರೆಗೆ ಇರ್ಬೋದು ಅಲ್ವಾ. ಅದನ್ನು ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಅದನ್ನು ಕಟ್ಕೊಂಡು ಬಂದರೆ ಲಕ್ಷದವರೆಗೂ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಮುಖ್ಯವಾಗಿ ಸರ್ಕಾರಗಳು ಒಂದಷ್ಟು ಯೋಜನೆಯನ್ನು ನಮ್ಮ ಬಡವರಿಗೆ ಕೊಡ್ತದೆ. ಕೊಟ್ಟದನ್ನು ವ್ಯವಸ್ಥಿತವಾಗಿ ಪಡ್ಕೊಳ್ಬೇಕು, ವ್ಯವಸ್ಥಿತವಾಗಿ ಕಟ್ಟಬೇಕು. ಅನಂತರ ಪುನಃ ಸಿಗುವ ಸೌಲಭ್ಯವನ್ನು ನಾವು ಅದು ಬಳಸಬೇಕು. ಅದನ್ನು ಕಟ್ಟದೆ ಪುನಃ ಸಿಗಲಿಲ್ಲ ಅಂತ ಹೇಳೋದು ಆಗಬಾರ್ದು. ಯಾರೆಲ್ಲ ವ್ಯವಸ್ಥಿತ ಕಟ್ತಾರ ಅವರಿಗೆ ಮೇಲ್ಮಟ್ಟಕ್ಕೆ ಸಿಗುವಂಥದ್ದು ಆಗ್ತದೆ. ಆದ್ದರಿಂದ ಸರ್ಕಾರ ಸಿಗುವಂಥ ಸವಲತ್ತನ್ನು ಎಲ್ಲರೂ ಕೂಡ ಸಾಲ ತಗೊಂಡವರು ಗೊತ್ತಿಲ್ಲ ನನಗೆ. ಇನ್ನಷ್ಟು ಸಾಲವನ್ನು ತೆಗೆದ ಸಾಲವನ್ನು ಕಟ್ಟಿ ಆಮೇಲೆ ಇನ್ನಷ್ಟು ದೊಡ್ಡ ಮಟ್ಟದ ಸಾಲವನ್ನು ತಗೊಳ್ಳಿ, ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯನ್ನು ಪಡೆಯಿರಿ, ನಿಮ್ಮ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ
ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ. ಬಂದಂಥ ಅಧಿಕಾರಿಗಳು ಕಳೆದ ಬಾರಿ ಕೂಡ ಇವ್ರ ಹತ್ರ ಅವ್ರದ್ದು ಒಳ್ಳೆ ಮಾಹಿತಿ ಉಂಟು, ಬ್ಯಾಂಕ್ ನಮಗೆ ಒಳ್ಳೆ ಮಾಹಿತಿ ಇದೆ ಅವರಿಗೆ ಕೊಡುವರು. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತೇನೆ. ಮುಖ್ಯವಾಗಿ ಮುಖ್ಯಾಧಿಕಾರಿಗಳು ಅದು ನಮ್ಮ ಮಾತಾಡಿದ ಒಳ್ಳೆ ಇಂಟ್ರೆಸ್ಟ್ ಇರುವಂಥವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಎಲ್ಲರಿಗೂ ಬಂದವರಿಗೆ ಶುಭಾಶಯವನ್ನು ಕೋರ್ತೇನೆ. ಸಭೆಯ ಮುಖ್ಯಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನು ವೇದಿಕೆಯಲ್ಲಿ ಆಸೀನರಾಗಿರುವ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ರವಿಶಂಕರ್ ಸರ್ ಅವರು, ಡೇನಾಲ್ ಮಿಷನ್ ಮ್ಯಾನೇಜರ್ ಆದ ಅಚ್ಯುತರವರು ಹಾಗೂ ಲತೀಶ್ ಅವರು ಹಾಗೂ ಬಂದಿರುವಂಥ ಎಲ್ಲ ನಮ್ಮ PM ಸ್ವಾನಿಧಿಯ ಫಲಾನುಭವಿಗಳೇ, ಎಲ್ಲ ಸಿಬ್ಬಂದಿ ಮಿತ್ರರೇ, ಮಾಧ್ಯಮ, ನಿಮಗೆಲ್ಲರಿಗೂ ಕೂಡ ವಿಷಯದ ಬಗ್ಗೆ ಗೊತ್ತಿದೆ, ಮಾಡ್ತಾಯಿದ್ದೀವಿ. ನೀವು ಉದ್ಯೋಗ ಮಾಡ್ತಿದ್ದೀರಿ, ಉದ್ಯೋಗ ಮಾಡಿ ಒಂದೊಂದು ಹಂತವಾಗಿ ಮೇಲೆ ಬರಬೇಕು ಅನ್ನೋ ಉದ್ದೇಶದಿಂದ ಈ PM ಸ್ವಾನಿಧಿ ಅಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಪೋರ್ಟ್ ಆಗಿರಬೇಕು, ಕಷ್ಟ ಆಗಬಾರ್ದು ಅಂತೇಳಿ ಅದು ನೀವು ಪಡ್ಕೊಂಡು ಮಾಡ್ತಾಯಿರಬೇಕು. ನಿಮ್ಮ ಜವಾಬ್ದಾರಿಗಳು ಕೂಡ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ 2014ರಲ್ಲಿ ಬೀದಿ ಬದಿ ಆ್ಯಕ್ಟ್ ಬಂದಿದೆ. ಬೀದಿ ಬದಿ ಅವರನ್ನು ಎಬ್ಬಿಸುವಾಗ ಏನು ಮಾಡಬೇಕು, ಅವ್ರು ಯಾವ ರೀತಿ ಉದ್ಯಮ ಮಾಡಬೇಕು, ಈ ಥರ ಎಲ್ಲ ಇದೆ. ಬೀದಿ ಬದಿ ವ್ಯಾಪಾರ ಅಂದರೆ ಏನು, ನೀವೆಲ್ಲ ಅಂಗಡಿ ಬಿಲ್ಡಿಂಗ್ ಕಟ್ಟಿಕೊಂಡು ವ್ಯಾಪಾರ ಮಾಡೋದು ಮತ್ತು ತೆಗಿಲಿಕ್ಕೆ ಆಗೋದಿಲ್ಲ, ಇಂಥದ್ದಲ್ಲ. ಬೀದಿ ಬದಿ ಅಂದರೆ ಏನಿಲ್ಲದವರು ತಂದಿಡ್ತಾರೆ, ಬೆಳಿಗ್ಗೆ ಬರ್ತಾರೆ, ಸಂಜೆ ಹೋಗ್ತಾರೆ. ಮತ್ತು ಕೆಲವರು ತಾತ್ಕಾಲಿಕವಾಗಿ ಮಾಡಿಕೊಂಡಿದ್ದಾರೆ, ಅದು ಪರ್ಮನೆಂಟ್ ಅಲ್ಲ. ಸಂದರ್ಭಾನುಸಾರವಾಗಿ ಅವರಿಗೆ ಬೇರೆ ಕಡೆ ಎಬ್ಬಿಸಬೇಕು, ಬೇರೆ ಕಡೆ ತೋರಿಸಬೇಕಾದ್ರೆ ಕೂಲವಾಗಿ ಮಾಡಬೇಕು. ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಮನ್ನು ಯಾವುದೇ ಸಂದರ್ಭಗಳಲ್ಲಿ ನಿಮ್ಮನ್ನು ಬದಲು ಮಾಡ್ಬೋದು, ಎಬ್ಬಿಸ್ಬೋದು. ಅದರಲ್ಲಿ ತುಂಬ ಅಧಿಕಾರ ಚಲಾಯಿಸಲಿಕ್ಕಿಲ್ಲ. ಒಂದು ಕಾರಣ, ನಿಮ್ಮಲ್ಲಿ ಸ್ವಚ್ಛತೆಯನ್ನು ಇಟ್ಕೊಳ್ಳೋದಿದ್ದರೆ, ನಿಮ್ಮ ಸುತ್ತಮುತ್ತ ನಿಮ್ಮ ವತಿಯಿಂದಾಗಿ ಅಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ ನಾವು ನಿಮ್ಮ ಹತ್ರ ಕೇಳದೆ ನಾವು ಕ್ರಮ ಕೈಗೊಳ್ಬೋದು. ಒಂದು. ಎರಡನೇದಾಗಿ, ನೀವು ಅಲ್ಲೇನಾದರೂ ಅಭಿವೃದ್ಧಿ ಪಡಿಸಬೇಕು ಆ ಜಾಗದಲ್ಲಿ ಅಂತಾಗ ನೀವೇ ನಿಮಗೆ ಹೇಳಿ ನಾವು ಬೇರೆ ಕಡೆ ತೋರಿಸ್ತೇವೆ ಅಥವಾ ಬೇರೆ ಕಡೆ ನೀವು ನೋಡಿ ಅಂಥೇಳಿ. ನಾವು ತೋರಿಸಿದಲ್ಲಿ ನಿಮಗೆ ಆಗಲಿಕ್ಕಿಲ್ಲ, ನಿಮ್ಗೆ ನೋಡಿ ಅಂಥೇಳಿ ನಾವು ಅದು ಮಾಡಬೇಕು. ಇನ್ನೊಂದು, ನಿಮ್ಮಲ್ಲಿ ಬೇರೆ ಏನಾದರೂ ಸಮಾಜಘಾತಕವಾದ ಚಟುವಟಿಕೆಗಳು ಅಂತಂದು ಅದು ನಿಮ್ಮ ಮೇಲೆ ಆ್ಯಕ್ಷನ್ ಕೂಡಲಾಗ್ತದೆ, ಅದು ನೀವು ಜಾಗೃತರಾಗಬೇಕು. ಈಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಬೀಚ್ ಇಂಥದ್ದೆಲ್ಲ ಇರುವ ಸಂದರ್ಭದಲ್ಲಿ ಎಲ್ಲರೂ ಪೊಲೀಸ್ನವರೆಲ್ಲ ಹೇಳೋದು ಡ್ರಗ್ಸ್ ಎಲ್ಲ ಜಾಸ್ತಿ ಆಗ್ತದೆ, ಅದು ಗೂಡಂಗಡಿಗಳಲ್ಲಿ ನೀವು ಅಂಗಡಿ ಕೊಡುವಾಗ ಇಲ್ಲಿ ನಮ್ಮಲ್ಲಿ ಇಲ್ಲ ಬೀಚ್ ಬದಿಯಲ್ಲಿ, ಆದರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಎಲ್ಲ ನೀವು ಜವಾಬ್ದಾರರು, ನೀವೇ ತಪ್ಪಿತಸ್ಥರಾಗ್ತೀರಿ. ಅದಕ್ಕೇನು ಸಪೋರ್ಟ್ ಮಾಡಿದರೆ ನಿಮ್ಮ ಮೇಲೆ ಫಸ್ಟ್ ಆ್ಯಕ್ಷನ್ ಆಗ್ತದೆ. ಹಾಗಾಗಿ ನೀವು ಜಾಗೃತರಾಗಿರಬೇಕು. ಅದರಲ್ಲೆಲ್ಲ ಯಾವುದೇ ರೀತಿಯ ನೀವು ತಕರಾರು ಮಾಡಲಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಮಾಡಿ, ಇನ್ನು ಮುಂದಕ್ಕೆ ಕೂಡ ಈ ಬರುವಂಥ ಯೋಜನೆಗಳು ಏನಿದೆ, ಅಗತ್ಯ ಇದ್ದರೆ ನೀವು ಸಾಲ ತಗೊಳ್ಬೇಕು. ನೀವು ಸಾಲ ತಗೊಳ್ಳೇಬೇಕಾಗಿರುವ ಯೋಜನೆಗಳಲ್ಲ. ನೀವು ಮುಂದೆ ಹೋಗಲಿಕ್ಕೆ ಒಂದೊಂದು ಸ್ಟೆಪ್ ತಗೊಳ್ಳಿಕ್ಕೆ ಅಥವಾ ಏನೆಲ್ಲ ಸೌಲಭ್ಯಗಳಿದೆ ನಮ್ಮ ವತಿಯಿಂದ ನೀವೆಲ್ಲ ಇದು ಇನ್ಶೂರೆಲ್ಲ ಮಾಡಿರಬೇಕು. ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಇನ್ನು ಅದನ್ನು ರಿನ್ಯೂವಲ್ ಮಾಡುವಂಥದ್ದು, ನಿಮ್ಮ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಕೊಳ್ಳೋದು ಮತ್ತು ನೀವು ಸ್ವಸಹಾಯ ಸಂಘದಾಗೆ ಮಾಡಿಕೊಳ್ಳೋದು, ಇದೆಲ್ಲ ಅದರ ಒಂದು ಕನೆಕ್ಟೆಡ್ ಕಾರ್ಯಕ್ರಮಗಳು, ಒಂದಕ್ಕೊಂದು ಸಂಯೋಜನೆ ಮಾಡಿಕೊಳ್ಳುವಂಥದ್ದು. ನೀವು ಚೆನ್ನಾಗಿ ಸೋಮೇಶ್ವರ ಪುರಸಭೆಗೆ 2 ಕಾರಣಕ್ಕೆ ನೀವು ಬೇಕಾಗ್ತದೆ. ಒಂದು, ಆ ಏರಿಯಾದಲ್ಲಿ ಸ್ವಚ್ಛತೆ ನೀಡುವುದಕ್ಕೆ ಕೂಡ ನೀವು ಕೂಡ ನಿಮ್ಮದು ಮುಖ್ಯರು. ಇದರಲ್ಲಿ ಫಾಸ್ಟ್ ಫುಡ್ನವರಿದ್ದಾರಾ, ಅಲ್ಲಿ ಫಾಸ್ಟ್ ಫುಡ್ ಮಾಡೋರಿದ್ದಾರೆ, ಅಲ್ಲಿ ಇಲ್ಲಿಲ್ಲದಿದ್ದರೆ ನಮ್ಮಲ್ಲಿದ್ದಾರೆ. ಹೆಚ್ಚು ಕಸಗಳು ಅವರಿಂದಲೇ ಹೋಗ್ತದೆ. ಅವರು ನಿಮಗೆ ಗೊತ್ತಿರಬೇಕು, ನೀವು ಯಾವ ಏರಿಯಾದ, ನೀವು ಎಲ್ಲಿ ಅವರೆಲ್ಲ ನೀವು ಯಾವುದು ಮಾಡ್ತಿದ್ದೀರಿ? ಎಲ್ಲಿ ಮಾಡ್ತೀರಿ? ಮನೆಯಲ್ಲಿ ಎಲ್ಲಿ ಮನೆಯಲ್ಲಿ? ಹೌದು, ಅಲ್ಲೊಂದು ಫಾಸ್ಟ್ ಫುಡ್ನವರು ಎಲ್ಲ ತ್ಯಾಜ್ಯ ಕಂಡೋಗಿ ಅಲ್ಲಿ ಒಟ್ಟು ಮಾಡ್ತಾರೆ, ನೀರೆಲ್ಲ ವೇಸ್ಟ್ ಮಾಡಿ ಬಾವಿಗೆ, ನಮ್ಮ ಬಾವಿ ಹಾಳಾಗಿದೆ ಅಂತ ಒಂದು ಕಂಪ್ಲೇಂಟ್ ಇದೆ. ಅದಾ ನೀವು ಒಳ್ಳೆಯದಾಗಬೇಕು ಹೊರತು ಇನ್ನೊಬ್ಬರು ಹಾಳಾಗಬಾರ್ದು, ಅದು ನಿಮ್ಮ ಜವಾಬ್ದಾರಿ. ನಾವು ಒಳ್ಳೆಯದಾಗಬೇಕು, ನಾವೆಲ್ಲರೂ ಒಳ್ಳೆಯದಾಗಬೇಕು, ನಾವು ಕೂಡ ನಮ್ಮ ಆರ್ಥಿಕ ಸಂಪನ್ಮೂಲ ಹೆಚ್ಚಾಗಬೇಕು. ಹಾಗಾದ್ರೆ ಇನ್ನೊಬ್ಬನಿಗೆ ತೊಂದರೆ ಆಗಬಾರ್ದು, ಅದು ನಿಮ್ಮ ಜವಾಬ್ದಾರಿ. ಆಯಿತು. ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ನಾವು ಹೇಳುವಂಥದ್ದಿಷ್ಟೇ,
ಇನ್ನೊಂದು ವಿಷಯ ನಾವು ಮರೆತು ಹೋಗಿದ್ದೆ, ಅದು ಪ್ರತಿ ಸಲ ನಾವು ನಿಮ್ಗೆ ಹೇಳಿದ್ದೇವೆ, ಪ್ಲಾಸ್ಟಿಕ್ ನಿಷೇಧಿತ ಪ್ಲಾಸ್ಟಿಕ್ಕನ್ನು ನೀವು ಅದರಲ್ಲಿ ಉಪಯೋಗ ಮಾಡಬಾರ್ದು. ನೀವು ಮಾದರಿಗಳಾಗಬೇಕು. ನಾವು ಮಾದರಿಗಳಾಗುವುದಂದರೆ ನೀವು ಮಾದರಿ ಮಾತ್ರ ಇಲ್ಲಿ ಸೋಮೇಶ್ವರ ಮಾದರಿ ಆಗ್ತದೆ. ನೀವು ಬಂದವರಿಗೆ ಹೇಳಬೇಕು, 1-2 ರೂಪಾಯಿ ಜಾಸ್ತಿ ಕೊಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಚರ್ಮುರಿ ಅವರಿದ್ದಾರಾ ಬೀಚ್ ಬದಿ, ಅವ್ರು ಹೇಳಿದ ನಂತರ ಬರಲೇ ಇಲ್ಲ. ಅವ್ರು ಮಾಡಲಿಕ್ಕೆ ನಿಮಗೆ ಅದೆಲ್ಲ ಮಾಡಿಕೊಂಡು ಪ್ಲಾಸ್ಟಿಕ್ ಇಲ್ಲದೆ ಪೇಪರ್ ಬ್ಯಾಗ್ ಅಥವಾ ಪೇಪರ್ ಬಾಕ್ಸ್ಗಳು ಮತ್ತು ಇದು ಬೇರೆ ಎಲ್ಲ ಬರ್ತದಲ್ಲ, ರೀಯೂಸ್ ಮಾಡುವಂಥದ್ದು, ಸಿಂಗಲ್ ಯೂಸ್ ಮಾಡುವಂಥದ್ದಲ್ಲ, ಅಂಥದ್ದನ್ನು ಇಟ್ಕೊಂಡು ಮಾತ್ರ ನೀವು ವ್ಯಾಪಾರ ಮಾಡಬೇಕು. ಇಲ್ಲ ನೀವು ಬೇಡ, ಯಾರಿಗೆ ಬೇಕಾಗಿ ನಿಮಗೆ ಬೇಕಾಗಿ ಮಾಡೋದು ಸ್ವಲ್ಪ ಜಾಸ್ತಿ, ನೀವು ಕಷ್ಟ ಬರಬೇಕು, ಇನ್ನೊಬ್ಬರಿಗೆ ಉಪಕಾರ ಆಗಬೇಕು, ನಿಮಗೆ ಉಪಕಾರ ಆಗಬೇಕು. ಅದು ಬಿಟ್ಟು ಎಲ್ಲ ಬಿಸಾಡೋದು, ನೀವೇ ತರೋದು, ಪ್ಲಾಸ್ಟಿಕ್ ರಾಶಿ ಹಾಕೋದು ಅಂಥದ್ದೆಲ್ಲ ಮಾಡಿದರೆ ನಿಮ್ಮನ್ನಲ್ಲಿ ನಿಮಗೆ ಯಾವುದು ರಿಯಾಯಿತಿ ಕೊಡೋದಿಲ್ಲ. ಯಾಕಂದರೆ ನೀವು ಕೂಡ ಕಾರಣರಾಗಬೇಕು. ಮತ್ತು ನಿಮ್ಮ ಸಂಘ ಇದೆ, ಇದರಲ್ಲಿದ್ದಾರೆ ಸಂಘದವರು ಯಾರಿದ್ದಾರೆ? ನೀವಾ? ಹಾಂ, ನೀವು ಸಂಘದಲ್ಲಿದ್ದು ನಿಮ್ಮ ಸಂಘ ಅಂದರೆ ಅದಲ್ಲ, ನಾವು ವೆಂಡಿಂಗ್ ಕಮಿಟಿ ಇದೆ ಅಲ್ಲ, ಇಲ್ಲ. ಸೊ ಅದರಲ್ಲಿ ನೀವೆಲ್ಲರೂ ಮೆಂಬರ್ ಆಗಬೇಕು. ಎಲ್ಲರೂ ಸೇರಿ ಒಂದು ಕಮಿಟಿ ಇದೆ, ಆ ಕಮಿಟಿ ತೀರ್ಮಾನ ಮಾಡಬೇಕು. ನಿಮಗೆ ಈಗ ಮುಂದಿನ ವರ್ಷದಲ್ಲಿ ನೆಲ ಬಾಡಿಗೆ ಅಂತ ಒಂದು ಇಷ್ಟು ಫಿಕ್ಸ್ ಮಾಡಬೇಕಂತಿದ್ದೇವೆ. ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ಕಂಡೀಷನ್ನು ನೀವು ಒಪ್ಪಿಕೊಳ್ಬೇಕು. ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಕಾನೂನುಬದ್ಧವಾಗಿದ್ದರೆ. ಎಲ್ಲಿ ಕಾನೂನು ಮೀರಿ ನೀವು ಮಾಡ್ತೀರಾ ಅಲ್ಲಿ ನಾವು ಸಪೋರ್ಟ್ ಮಾಡೋದಿಲ್ಲ. ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ಬೇಕಂತ ನಿಮಗೆ ಗೊತ್ತಿರಲಿ. ಯಾಕಂದರೆ ನಾವು ಮತ್ತೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕಾನೂನುಬದ್ಧವಾಗಿದ್ದರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ನಮ್ಮ ಸೋಮೇಶ್ವರ ಪುರಸಭೆ ಒಂದು ಒಳ್ಳೆಯ ಹೆಸರು ಬರುವಾಗಿ ನಿಮಗೆ ಬೇಕಾದ ಸೌಲಭ್ಯಗಳು ಏನೆಲ್ಲ ಇದೆ, ಈಗ ಇವರು ಇದ್ದಾರೆ, ಇನ್ನೂ ನಮ್ಮಲ್ಲಿ ಏನು ಸೌಲಭ್ಯಗಳಿದೆ, ಆಲ್ಮೋಸ್ಟ್ ನಿಮ್ಮಲ್ಲಿ ತರಬೇತಿಗಳಾಗಿದೆ, ವರ್ಷ ಆಗ್ತಾಯಿದೆ. ಹೊಸತ್ತೇನಾದರೂ ಸ್ಕೀಮ್ಗಳು ಅದನ್ನು ಪ್ರತಿ ವರ್ಷ ಅದನ್ನು ಅಪ್ಡೇಟ್ ಮಾಡ್ತಾ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಮ ಜೀವನಕ್ಕೆ ಇನ್ನಷ್ಟು ಅನುಕೂಲ ಆಗಲಿ. ನೀವು ಕೂಡ ಒಂದು ನಿಯತ್ತಾಗಿ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿರುವವರು ಅಲ್ಲದಿದ್ದರೂ ಕೂಡ ಬೇರೆ ಹೊರಗಿನವರು ಬಂದು ನೀವು ನಮ್ಮ ಏರಿಯಾದಲ್ಲಿ ಕೆಲಸ ಮಾಡೋದಿದ್ರೆ, ವ್ಯಾಪಾರ ಮಾಡೋದಿದ್ರೆ ನೀವು ನಮ್ಮ ವ್ಯಾಪ್ತಿಯವರೇ ಅಂತ ನಾವು ಪರಿಗಣಿಸಬೇಕು. ನೀವು ಕೂಡ ಅಷ್ಟೇ. ನೀವು ನಮ್ಮ ಸೋಮೇಶ್ವರ ಏನಾದರೂ ಆಗಲಿ ಅಂತ ನೀವು ಅಲ್ಲಿ 300 ಬೇರೆ ತಲಪಡಿಯಿಂದ ಬಂದು ಇಲ್ಲಿ ಬಂದು ಏನು ಮಾಡೋದು ಬೇಡ. ನೀವು ಇಲ್ಲಿಯವರಂತ ನಿಮ್ಮ ಮನೆ ಅಂತ ತಿಳ್ಕೊಂಡು ಮಾಡಿ. ಇದೆಲ್ಲವೂ ನಿಮ್ಮ ಮನೆ. ಒಂದು ಮನೆಯಲ್ಲಿ ನಾವು ಎಲ್ಲರೂ ಹೇಗೆ ಕೆಲಸ ಮಾಡಬೇಕಾ ಅದರ ಸ್ವಚ್ಛತೆಯಿಂದ ಹಿಡಿದು ಎಲ್ಲ ರೀತಿ ಬರೋವರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ, ಆ ರೀತಿ ಮಾಡಿಕೊಳ್ಳುವ ಅಂತ ಹೇಳ್ತಾ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ದಿವಸ ನನ್ನ ಮಾತಾಡ ಮುಗಿಸ್ತೇನೆ. ಮಾಹಿತಿ ನೀಡಿರುವ ಮುಖ್ಯ ಅಧಿಕಾರಿಯವರಿಗೆ ಧನ್ಯವಾದ. ಈಗ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಶ್ರೀಯುತ ರತೀಶ್ವರು ಮಾಹಿತಿ ನೀಡಬೇಕಾಗಿ ಕೇಳಿದರು. ಉಪಾಧ್ಯಕ್ಷರಿಗೆ ಧನ್ಯವಾದ. ಮುಖ್ಯ ಅಧಿಕಾರಿಯವರಿಗೆ ಹಾಗೂ ಸೋಮೇಶ್ವರ ಪುರಸಭೆಯ ಸದಸ್ಯರಿಗೂ ಧನ್ಯವಾದ. ಈ ಸ್ಕೀಮಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಗೊತ್ತಿದೆ, ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲರೂ ಹೇಳಿದ್ದಾರೆ. ಪ್ರಾರಂಭಿಕ ಅಂದರೆ ಮೊದಲು 10 ಇತ್ತು, ಈಗ 15,000 ಹೊಸತಾಗಿ ಮಾಡುವವರಿಗೆ. ನಂತರ ದಿನದಲ್ಲಿ ನಿಮಗೆ 25,000 50,000 ಸಾಲ ಕೊಡುವಂಥದ್ದು. ಇದರ ಉದ್ದೇಶ ಏನು ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ಕೋವಿಡ್ ನಂತರದ ದಿನದಲ್ಲಿ ಉದ್ದಿಮೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಕಷ್ಟ ಇತ್ತು. ಅದಕ್ಕೋಸ್ಕರ ಜನರು ಕೈ ಸಾಲಗಳನ್ನು ಮಾಡ್ತಾಯಿದ್ರು, ಜಾಸ್ತಿ ಬಡ್ಡಿ ಕೊಟ್ಟು ಸಾಲ ಪಡಿತಾಯಿದ್ರು. ಇದರಿಂದ ಏನಾಗ್ತದೆ, ಬರುವಂಥ ಲಾಭ ಎಲ್ಲ ಕೂಡ ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ, ನಮಗೇನು ಸಿಗ್ತಾ ಇರಲಿಲ್ಲ. ಅದನ್ನು ತಪ್ಪಿಸಬೇಕು ಅಂತೇಳಿ. ಇಷ್ಟು ಮಾತ್ರವಾಗಿ ಹೇಳಿದರೆ ಅಲ್ಲ, ಇನ್ನಷ್ಟು ಸಾಲವನ್ನು ಮಾಡಿದರೆ, ಹಣಕಾಸು ಸಂಸ್ಥೆಯಲ್ಲಿ ಸರಿಯಾಗಿ ಸಾಲವನ್ನು ಕಟ್ಟಿದರೆ ಏನಾಗ್ತದೆ ಕೇಳಿದರೆ, ನಮ್ಮ ಸಾಲದ ಇತಿಹಾಸ, ಕ್ರೆಡಿಟ್ ಹಿಸ್ಟ್ರಿ ಅಂತ ಕರೀತಾರೆ. ನೀವು ಸಿಬಿಲ್ ಸ್ಕೋರ್ ಎಲ್ಲ ಕೇಳಿರ್ಬೋದು. ನಮ್ಮ ಪರೀಕ್ಷೆಯಲ್ಲಿ ಬರೆದ ಅಂಕ ಪಡೆದಾಗೇ ನಮ್ಮ ಹಣಕಾಸು ಸಂಸ್ಥೆಯಲ್ಲಿ ಸರಿಯಾಗಿ ಸಾಲ ತೆಗೆದು ಕಟ್ಟಿದರೆ ನಮ್ಮ ಅಂಕ ಚೆನ್ನಾಗಿರ್ತದೆ, ಅಂಕ ಜಾಸ್ತಿ ಇರ್ತದೆ. ಇದರಿಂದ ಏನು, ಭವಿಷ್ಯದಲ್ಲಿ ಸಾಲ ಪಡೆಯುವಂಥ ಅರ್ಹತೆ ಜಾಸ್ತಿ ಆಗ್ತದೆ, ಸುಲಭವಾಗಿ ಸಾಲ ಸಿಗ್ತದೆ. ಜೊತೆಗೆ ಸಾಲದ ಮೇಲಿನ ಬಡ್ಡಿ ದರ ಕೂಡ ಸ್ವಲ್ಪ ಕಡಿಮೆ ಇರ್ತದೆ. ಹಾಗೆ ನಮ್ಮ ಸ್ಕೋರ್ ಚೆನ್ನಾಗಿದ್ದರೆ ಲೋ ರಿಸ್ಕ್ ಕಸ್ಟಮರ್ ಅಂತ ಆಗ್ತದೆ, ತುಂಬ ರಿಸ್ಕ್ ಇಲ್ಲ ಈ ಕಸ್ಟಮರ್ ನಂಬಬಹುದು ಅಂತೇಳಿ ಹಣಕಾಸು ಸಂಸ್ಥೆಗಳಿಗೆ ಮಾಹಿತಿಯನ್ನು ಹೀಗೆ ಕ್ರೆಡಿಟ್ ಹಿಸ್ಟ್ರಿ ಕಂಪನಿಗಳು ಕೊಡ್ತದೆ. ಹಾಗಾಗಿ ದಯವಿಟ್ಟು ಎಲ್ಲಿಯೂ ಕೂಡ ಅನಗತ್ಯ ಸಾಲವನ್ನು ಮಾಡ್ಕೊಳ್ಬೇಡಿ. ಆದಷ್ಟು ಆದಾಯ ಉತ್ಪನ್ನ ಚಟುವಟಿಕೆಗಳಿಗೆ ಸಾಲವನ್ನು ಮಾಡಿ ಸರಿಯಾಗಿ ಸಾಲವನ್ನು ಕಟ್ಟಿ. ಇದೊಂದು ಈ ಯೋಜನೆಗೆ ಸಂಬಂಧಪಟ್ಟದ್ದು. ಮತ್ತು ನಿಮ್ಮ QR ಕೋಡ್ ಎಲ್ಲರಿಗೂ ಸಿಕ್ಕಿದೆಯಾ? ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಮಾಡ್ತಾ ಇದ್ದೀರಲ್ಲ, ಇದು ಮಾಡಿದರೆ ಒಳ್ಳೆಯದು. 25 ರೂಪಾಯಿಗಿಂತ ಮೇಲ್ಪಟ್ಟ ಟ್ರಾನ್ಸಾಕ್ಷನ್ ದಿನಕ್ಕೆ 100 ಆದರೆ ನಿಮಗೆ 100 ರೂಪಾಯಿ ತನಕ ಕ್ಯಾಶ್ ಬ್ಯಾಕ್ ಪಡೆಯುವಂಥದ್ದು. 1 ವರ್ಷದಲ್ಲಿ 1200 ರೂಪಾಯಿ ತನಕ ಕ್ಯಾಶ್ ಬ್ಯಾಕ್ ಫೆಸಿಲಿಟಿಯನ್ನು ಪಡೆಯುವಂಥ ಅವಕಾಶ ಇರ್ತದೆ. ಹಾಗಾಗಿ ಈ ಸೌಕರ್ಯವನ್ನು ಕೂಡ ತಾವುಗಳು ಬಳಕೆ ಮಾಡಿ. ಮತ್ತು ಸಾಮಾಜಿಕ ಭದ್ರತೆ ಯೋಜನೆ ನೋಂದಣಿ ಮಾಡಿ. 20 ರೂಪಾಯಿ ಇನ್ಶೂರೆನ್ಸ್ ಹೇಳಬೇಕು ಅಂತಿಲ್ಲ, PMSBY ಗೊತ್ತಿದೆಯಲ್ಲ. 18ರಿಂದ 70 ವರ್ಷದ ಒಳಗಿನವರು ವರ್ಷಕ್ಕೆ 20 ರೂಪಾಯಿ ಕಟ್ಟಿದರೆ 2 ಲಕ್ಷ ರೂಪಾಯಿ ಮೊತ್ತದ ಅಪಘಾತ ವಿಮೆ, ಅವಘಡ ವಿಮೆ ಸರ್ಕಾರದ ವತಿಯಿಂದ ಸಿಗುವಂಥದ್ದು.
ತಾವೆಲ್ಲರೂ ಕೂಡ ನೀವು ಮತ್ತು ನಿಮ್ಮ ಪರಿವಾರದಲ್ಲಿ ಯಾರೆಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದೀರಿ ಇದಕ್ಕೆ ನೋಂದಾವಣೆಯನ್ನು ಮಾಡಿಸ್ಕೊಳ್ಳಿ. ಅಪಘಾತ ಅವಘಡ ಅಂತೇಳಿದರೆ ಸಾಮಾನ್ಯವಾಗಿ ರಸ್ತೆ ಅಪಘಾತ, ವಿದ್ಯುತ್ ಶಾಕ್ ಇಂಥದ್ದು ಮಾತ್ರ ಅಲ್ಲದೆ ಯಾವುದೇ ರೀತಿ ನಾನು ಕೆಲಸ ಕಾರ್ಯ ಮಾಡುವಾಗ ಆಯತಪ್ಪಿ ಬೀಳ್ತೇನೆ, ಶಾಶ್ವತ ಅಂಗನ್ಯೂನ್ಯತೆ ಆಗ್ತದೆ ಅಥವಾ ಜೀವಹಾನಿ ಆಗ್ತದೆ, ಎರಡೂ ಸಂದರ್ಭದಲ್ಲೂ ವಿಮಾ ರಕ್ಷಣೆ ಕೊಡುವಂಥದ್ದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇದನ್ನು ಮಾಡಿಸ್ಕೊಳ್ಳಿ. JJBY 436 ವರ್ಷಕ್ಕೆ ಕಟ್ಟಿದರೆ 2 ಲಕ್ಷ ರೂಪಾಯಿ ಮೊತ್ತದ ಜೀವ ವಿಮೆ. ಅಪಘಾತ ಆಗಿರ್ಬೋದು, ಸಹಜ ಸಾವು, ಕೋವಿಡ್, ಹಾರ್ಟ್ ಅಟ್ಯಾಕ್, ಯಾವುದಾದ್ರೂ ಮಾರಣಾಂತಿಕ ಕಾಯಿಲೆಯಿಂದ ಮೃತಪಟ್ಟರು ಕೂಡ 2 ಲಕ್ಷ ರೂಪಾಯಿ ಕವರೇಜ್ PM JJBY ಯಲ್ಲಿ ಇರ್ತದೆ. ಇದನ್ನು ಕೂಡ ತಾವುಗಳು ಪಡ್ಕೊಳ್ಳಿ. APY ನಾವು ದಿನಗೂಲಿ ಕೆಲಸ ಮಾಡುವವರು, ಕಟ್ಟಡ ಕಾರ್ಮಿಕರು, ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ಇರ್ತವೆ. ಈಗ ಸರ್ಕಾರಿ ಉದ್ಯೋಗಸ್ಥರು ಕಂಪನಿಯಲ್ಲಿ ದುಡಿತಿದ್ರೆ ಅವರಿಗೆ 60 ವರ್ಷದ ನಂತರ ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು ನಿಶ್ಚಿತ ಆದಾಯ ಇರ್ತದೆ. ನಮಗೂ ಕೂಡ 60 ವರ್ಷ ಕಳೆದ ಮೇಲೆ ಪ್ರತಿ ತಿಂಗಳು ಒಂದು ಪಿಂಚಣಿ ರೀತಿಯಲ್ಲಿ ಹಣ ಬರಬೇಕು ಅಂತಿದ್ರೆ ನೀವು 18ರಿಂದ 40 ವರ್ಷದ ಒಳಗಿನವರಾಗಿದ್ದರೆ APYಗೆ ಸೇರ್ಕೊಳ್ಬೋದು. ಯಾವುದು ಅಟಲ್ ಪಿಂಚಣಿ ಯೋಜನೆಗೆ ಸೇರ್ಕೊಳ್ಬೋದು. ಇದರ ಮುಖೇನ 60 ವರ್ಷದ ನಂತರ ಪ್ರತಿ ತಿಂಗಳು 1 ರಿಂದ 5 ಸಾವಿರ ಪಿಂಚಣಿ ಪಡುವಂಥ ಅರ್ಹತೆ. ಮತ್ತು ಹೆಣ್ಣು ಮಕ್ಕಳೆಲ್ಲ ಕಾಣ್ತಾ ಇದ್ದಾರೆ, ಅವ್ರಿಗೇನಂತ ಹೇಳಿದರೆ ಸುಕನ್ಯಾ ಸಮೃದ್ಧಿ ಖಾತೆ ಕೇಳಿದಿರಲ್ವ? 18 ವರ್ಷಕ್ಕಿಂತ ಇವತ್ತು ಹುಟ್ಟಿದ ಮಗುವಿನಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಖಾತೆ ತೆರಿಬೋದು. ವರ್ಷದಲ್ಲಿ ನೀವು ಕನಿಷ್ಠ 250 ರೂಪಾಯಿ, ಗರಿಷ್ಠ 1.5 ಲಕ್ಷದಷ್ಟು ಉಳಿತಾಯ ಮಾಡಿದರೆ ಆಕರ್ಷಕ ಬಡ್ಡಿ ದರ ಇರ್ತದೆ. 8.2% ಬಡ್ಡಿ ದರ ಸುಕನ್ಯಾ ಸಮೃದ್ಧಿ ಖಾತೆ ಕೊಡ್ತದೆ. ಎಲ್ಲಿ ಮಾಡ್ಬೋದು ಕೇಳಿದರೆ ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರಿಬೋದು. ಒಂದು ಹೆಣ್ಣು ಮಗುವಿಗೆ ಒಂದು ಖಾತೆ, ಒಂದು ಕುಟುಂಬದಲ್ಲಿ ಅವಳಿ ಜವಳಿ ಹೆಣ್ಣು, ನಂತರದ ಹೆಣ್ಣಾದರೆ 3, ಇಲ್ಲದಿದ್ದರೆ 2 ಹೆಣ್ಣು ಮಕ್ಕಳಿಗೆ ಈ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರಿಬೋದು. ಎಷ್ಟು ವರ್ಷ ಕಟ್ಟಬೇಕು? ಇದು 21 ವರ್ಷ ಅವಧಿಯ ಖಾತೆ. ನೀವು ಅಕೌಂಟ್ ಓಪನ್ ಮಾಡಿದ್ರಿಂದ 21 ವರ್ಷ ಕಟ್ಟಲಿಕ್ಕೆ ಇರ್ತದೆ. ಆ ಹೆಣ್ಣು ಮಗುವಿಗೆ 18 ವರ್ಷ ಕಂಪ್ಲೀಟ್ ಆಗುವಾಗ ಅರ್ಧದಷ್ಟು ಅಮೌಂಟನ್ನು ಆ ಹೆಣ್ಣು ಮಗುವಿನ ಉನ್ನತ ಶಿಕ್ಷಣಕ್ಕೆ ಅಂತೇಳಿ ಬಳಕೆ ಮಾಡ್ಬೋದು. ಎಜುಕೇಷನ್ ಪರ್ಪಸ್ಸಿಗೆ ತೆಗಿಲಿಕ್ಕೆ ಅವಕಾಶ ಇರ್ತದೆ. ಇದನ್ನು ಮಾಡ್ಬೋದು. ಇಲ್ಲ ನಮಗೆ ಹೆಣ್ಣು ಮಕ್ಕಳು 10 ವರ್ಷ ಕಳೆದವರಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಅಥವಾ ನಮಗೆ ದೀರ್ಘಾವಧಿಗೆ ಉಳಿತಾಯ ಮಾಡಬೇಕು, ಗ್ಯಾರಂಟಿ ರಿಟರ್ನ್ ಬೇಕು, ರಿಸ್ಕ್ ಬೇಡ ಅಂತಿದ್ದರೆ ನಮ್ಮಲ್ಲಿ PPF ಖಾತೆ ಅಂತ ಇದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅಂತೇಳಿ. 1 ವರ್ಷದಲ್ಲಿ 12 ಬಾರಿ ನೀವು ಡೆಪಾಸಿಟ್ ಮಾಡ್ಬೋದು. ಸರಿ ಅಲ್ವಾ? ನನಗೊಂದು ಮನೆ ಕಟ್ಟಬೇಕು, ಸಾಲ ಮಾಡಲಿಕ್ಕೆ ಇಷ್ಟೇ ಇಲ್ಲ, ಒಂದು ವಾಹನ ಖರೀದಿ ಮಾಡಬೇಕು, ಸಾಲ ಬೇಡ ಅಂತ ಆಲೋಚನೆ ಇದ್ದರೆ ಈ PPF ಖಾತೆ ಒಳ್ಳೆಯದು. ಇದರಲ್ಲಿ ಏನಂತ ಹೇಳಿದರೆ 1 ವರ್ಷದಲ್ಲಿ ಕನಿಷ್ಠ 500 ರೂಪಾಯಿ, ಗರಿಷ್ಠ 1.5 ಲಕ್ಷ. ಉದಾಹರಣೆಗೆ ಈ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರ ಏನಿಲ್ಲ, ಒಂದು 500 ರೂಪಾಯಿ ಆಗ್ತೇನೆ, ನೆಕ್ಸ್ಟ್ ತಿಂಗಳು ಒಳ್ಳೆಯದಿದೆ ವ್ಯಾಪಾರ ವ್ಯವಹಾರ, ನಾನು 25,000 ಆಗ್ತೇನೆ ಅಂತ ಹೇಳಿದರೆ ಹಾಕ್ಬೋದು. ಸರಿ ಅಲ್ವಾ? 1 ವರ್ಷದಲ್ಲಿ ಹಾಕಿದ ಹಣ ಏನಂತ ಹೇಳಿದರೆ 1.5 ಲಕ್ಷ ಮೀರಬಾರ್ದು. ಇದಕ್ಕೆ 7.1% ಬಡ್ಡಿ ದರವನ್ನು PPF ಖಾತೆ ಕೊಡ್ತಾ ಇದೆ. ಹಾಗಾಗಿ ಇದನ್ನು ಕೂಡ ತಾವುಗಳು ಬಳಕೆ ಮಾಡ್ಬೋದು. ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ ಅಂತ ಕರೀತಾರೆ. ಮಿಡ್ಲಲ್ಲಿ ತೆಗೆಯುವಾಗಿರೋದಿಲ್ಲ. ನಂತರ ಏನು ಅಂತ ಹೇಳಿದರೆ 15 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಬಡ್ಡಿ ಸಹಿತವಾಗಿ ವಾಪಸ್ ತೆಗಿಬೋದು. ಲಾಭ ಏನು ಕೇಳಿದರೆ 8.2% ಬಡ್ಡಿ ದರ ಪ್ಲಸ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್, ಏನು ಚಕ್ರ ಬಡ್ಡಿ ಕೂಡ ದೊರೆಯುವಂಥದ್ದು PPF ಖಾತೆ. ಹಾಗಾಗಿ ಇದನ್ನೆಲ್ಲ ತಾವುಗಳು ಬಳಕೆ ಮಾಡಿ, ಒಳ್ಳೆಯ ಸೌಕರ್ಯ ಇದೆ. ಸರಿ ಅಲ್ವಾ? ಮತ್ತು ಮಕ್ಕಳಿಗಾಗಿ ವಿಶೇಷವಾಗಿ NPS ವಾತ್ಸಲ್ಯ ಯೋಜನೆ ಅಂತ ಬಂದಿದೆ. ಈಗ ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಇದೆ ಅಥವಾ PPF ಮಾಡ್ಬೋದು. ಅದಕ್ಕಿಂತ ಬೇರೆ ಏನಾದರೂ ಇಲ್ವಾ ಕೇಳಿದರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ PPF ಖಾತೆ ತೆರೀಲಿಕ್ಕೆ ಯಾವುದು NPS ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಖಾತೆ ತೆರಿಬೋದು. ಇದರಲ್ಲಿ ತೆರೆದ್ರೆ ಲಾಭ ಏನು ಕೇಳಿದರೆ ಜಾಸ್ತಿ ಬಡ್ಡಿ ದರ ಸಿಗುವಂಥದ್ದು. ನೀವು ಹೂಡಿಕೆ ಮಾಡಿದ್ದು ಸ್ಟಾಕ್ ಮಾರ್ಕೆಟ್ ಮೇಲೆ ಅಥವಾ ಸರ್ಕಾರಿ ಬಾಂಡ್ ಮೇಲೆ ಹೂಡಿಕೆ ಆಗ್ತದೆ. ಇದರಿಂದ ಏನಿಲ್ಲ ಅಂತ ಹೇಳಿದರೆ 10ರಿಂದ 15% ರಿಟರ್ನ್ ಸಿಗುವಂಥದ್ದು. ಎಲ್ಲಿ ಕೇಳಿದರೆ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಲ್ಲಿ NPS ವಾತ್ಸಲ್ಯ ಯೋಜನೆ ಅಂತ ಕೇಳಿದರೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದರ ಸೌಕರ್ಯವನ್ನು ಕೂಡ ತಾವುಗಳು ಪಡಿಬೋದು. ಮತ್ತೊಂದು ಮುಖ್ಯವಾಗಿ ನಾನು ಇವತ್ತು ತಿಳಿಸ್ಲಿಕ್ಕಿರುವಂಥದ್ದು, ಜನ್ಧನ್ ಖಾತೆ ಬಂದು ಈಗಾಗಲೇ 10 ವರ್ಷ ಆಗಿದೆ. ನಿಮ್ಮ ಅಕೌಂಟನ್ನು ಸರಿಯಾಗಿ ನಡೀತಾ ಇರಬೇಕು ಅಂತಿದ್ರೆ ಕಾಲಕ್ಕೆ KYC ಪುರಾವೆಗಳನ್ನು ಕೊಡಬೇಕು. KYC ಅಂತ ಹೇಳಿದರೆ ಗೊತ್ತಿದೆಯಲ್ಲ, ಫೋಟೋ, ಆಧಾರ್, ಪಾನನ್ನು ಯಾವಾಗ ಕೊಡಬೇಕು ಕೇಳಿದರೆ ನಿಮ್ಮ ವಿಳಾಸ ಬದಲಾವಣೆ ಆಯಿತು, ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ದೇನೆ ಆಧಾರಲ್ಲಿ ಅಂತಿದ್ದರೆ ಆಯಾಯ ಬ್ಯಾಂಕಿಗೆ, ಯಾವುದೇ ಬ್ಯಾಂಕ್ ಆಗಿರಬೇಕು, ಕೊಡಬೇಕು. ಮತ್ತೆ ಯಾವಾಗ ಕೊಡಬೇಕು ಕೇಳಿದರೆ RBI ನಿಯಮಾನುಸಾರ 8 ವರ್ಷ ಆದ ಮೇಲೆ, 8 ಅಥವಾ 10 ವರ್ಷ ಆದ ಕೂಡಲೇ ನೀವು KYCಯನ್ನು ನವೀಕರಿಸಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನಿಮ್ಮ ಅಕೌಂಟ್ ಬಳಕೆಗೆ ಯೋಗ್ಯವಾಗಿ ಇರುವುದಿಲ್ಲ, ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಇನ್ಆಪರೇಟಿವ್ ಅಕೌಂಟ್ಸ್ ಆಗ್ತದೆ. ಹಾಗಾಗಿ ದಯವಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬ್ಯಾಂಕ್ ಈಗ ಖಾತೆ ಎಲ್ಲಿ ಹೊಂದಿದ್ದೀರಿ ಅಲ್ಲಿ KYC ನವೀಕರಣ ಇದ್ದರೆ ದಯವಿಟ್ಟು ನಿಮ್ಮ ಆಧಾರ್ ಪಾನ್ ಜೆರಾಕ್ಸನ್ನು ಕೊಟ್ಟು KYCಯನ್ನು ಮಾಡಿಸ್ಕೊಳ್ಳಿ. ಸರಿ ಅಲ್ವಾ? ಮತ್ತೊಂದು CKYC ಅಂತಿದೆ. ನಾನೀಗ ಒಂದು ಬ್ಯಾಂಕಲ್ಲಿ ಅಕೌಂಟ್ ತೆರೆದಿದ್ದೇನೆ, ಇನ್ನೊಂದು RD ಮಾಡಬೇಕು, ಮ್ಯೂಚುವಲ್ ಫಂಡ್ ಮಾಡಬೇಕು, ಪ್ರತಿ ಬಾರಿ ಕೂಡ KYC ದಾಖಲೆಗಳನ್ನು ತಗೊಂಡು ಹೋಗಬೇಕು ಅಂತಿಲ್ಲ. ಒಂದು CKYC ನಂಬರ್ ಅಂತ ಇದೆ.
ಸರಿ ಅಲ್ವಾ? ಅದನ್ನು ಪಡೆಯೋದು ಸುಲಭ. ನಾನೊಂದು ನಂಬರ್ ನಿಮಗೆ ಮತ್ತೆ ಕೊಡ್ತೇನೆ, ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ಆಯಿತು. ನಿಮ್ಮ CKYC ನಂಬರ್ ಇರ್ತದೆ, ಇದನ್ನು ಬಳಕೆ ಮಾಡಿ ಕೂಡ ಸೌಲಭ್ಯ ಪಡಿಬೋದು. CKYC ಆದರೆ ನಿಮ್ಗೆ ಅರ್ಥ ಆಗದಿದ್ದರೆ ಬೇಡ, ಬಿಟ್ಟುಬಿಡಿ. ಆದರೆ ReKYC ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಸರ್ಕಾರದ ಸೌಕರ್ಯ ಬರ್ತಾ ಇದೆ ಆ ಖಾತೆಯನ್ನು ನಿರಂತರತೆಯನ್ನು ಕಾಪಾಡುವಂಥದ್ದು ReKYC, ಇದನ್ನು ಮಾಡಿಸ್ಕೊಳ್ಳಿ. ಮತ್ತೊಂದು, ಈಗ ಸೈಬರ್ ಅರೆಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮನ್ನು ಫೋನಲ್ಲಿ ಬಂದಿರ್ತದೆ, ಪೊಲೀಸ್ ಜಡ್ಜ್ಗಳು ಅಂತೇಳಿ ಕರೆಗಳು ಬರ್ಬೋದು, ಅವರು ಸೈಬರ್ ವಂಚಕರಾಗಿರ್ತಾರೆ. ಇಂಥ ವಂಚನೆಗಳಿಂದ ದೂರ ಇರಿ, ನಿಮ್ಮ ಗೌಪ್ಯ ಮಾಹಿತಿಗಳನ್ನು ಹಂಚ್ಕೊಳ್ಬೇಡಿ ಅಂತೇಳಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಆಗಿರ್ಬೋದು, ಸರ್ಕಾರಿ ಇಲಾಖೆ ಅಧಿಕಾರಿ ಕಾಲ್ ಮಾಡಿ ನಿಮ್ಮ ATM ಕಾರ್ಡ್ನ ವಿವರಗಳನ್ನು ಕೇಳುವುದಿಲ್ಲ, ಲಿಂಕ್ ಕಳಿಸಿ ನಿಮ್ಮ ಎಲ್ಲ ಮಾಹಿತಿಯನ್ನು ಕೊಡಿ ಅಂತ ಕೇಳುವುದಿಲ್ಲ. ದಯವಿಟ್ಟು ಗೊತ್ತಿರಲಿ. ಎಲ್ಲಿಯಾದರೂ ಅಗತ್ಯ ಬಿದ್ದರೆ ಬ್ಯಾಂಕಲ್ಲೇ ಕರೀತಾರೆ ಲೋನ್ ಅಪ್ಲಿಕೇಶನ್ಗೆ ಇಂಥ ದಾಖಲೆಗಳನ್ನು ಕೊಡಿ ಅಂತೇಳಿ. ಅದು ಹೊರತುಪಡಿಸಿ ನಿಮಗೆ ಲಾಟ್ರಿ ವಿನ್ ಆಗಿದ್ದೀರಿ, ಬೇಗ ಹಣ ಡಬಲ್ ಮಾಡಿ ಕೊಡ್ತೇವೆ, ಜಾಬ್ ಆಫರ್ಸ್ ಕೊಡ್ತೇವೆ ಅಂತೇಳಿ ವಂಚನೆ ಪ್ರಕರಣಗಳು ಬಂದರೆ ದಯವಿಟ್ಟು ಇದರ ಬಗ್ಗೆ ಜಾಗೃತರಾಗಿರಿ. ಇಲ್ಲಿ ಕೂಡ ನಿಮ್ಮ ಇಂಪಾರ್ಟೆಂಟ್ ಮಾಹಿತಿಯನ್ನು ಹಂಚ್ಕೊಳ್ಬೇಡಿ. ಒಂದು ಲಿಂಕ್ ಪ್ರೆಸ್ ಮಾಡಿ ಆಯಿತು, ಗೌಪ್ಯ ಮಾಹಿತಿ ಶೇರ್ ಮಾಡಿ ಆಯಿತು, ಹಣ ಕಳ್ಕೊಂಡಿದ್ದಾನೆ, ತಕ್ಷಣಕ್ಕೆ ಏನು ಮಾಡಬೇಕು? ಬ್ಯಾಂಕಿದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಬ್ಯಾಂಕ್ ರಜಾ ದಿನ, ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಕೇಳಿದರೆ ರಾಷ್ಟ್ರೀಯ ಸೈಬರ್ ಹೆಲ್ಪ್ಲೈನ್ ನಂಬರ್ ನೆನಪಿದೆಯಾ? ನಿಕ್ಲಿಕ್ನ ಫೋನ್ ಬರ್ತದೆ ಮಾತೆರೆಗ್ಲ ರಾಷ್ಟ್ರೀಯ ಸೈಬರ್ ಹೆಲ್ಪ್ಲೈನ್ ನಂಬರ್, ಈ ನಂಬರ್ಗೆ ಡಯಲ್ ಮನ್ಪ್ಲೇನ್ ಕಾಸು ಕಳೆಯೊಂಡಲ್ಲ. ನೆನಪಿದೆಯಾ ಯಾರಿಗಾದರೂ? ನಾನು ಅನ್ನೋನ್ ಲಿಂಕ್ ಪ್ರೆಸ್ ಮಾಡಿ ಆಯಿತು, ATM ವಿವರ ಕೊಟ್ಟಾಯಿತು, ಸರಿ ಅಲ್ಲ, OTP ಶೇರ್ ಮಾಡಿ ಆಯಿತು, ಹಣ ಕಳ್ಕೊಂಡಿದ್ದೇನೆ, ತಕ್ಷಣಕ್ಕೆ ಏನು ಮಾಡೋದು? ಪಾಡ್ ಕಾಸು ನಮ್ಮಡ ಕೂಡ ಏನಾಗ್ತುಂಟು ಅಂತೇಳಿ ಬಿಟ್ಟು ಬಿಡೋದಾ? ಇಲ್ಲ. ರಾಷ್ಟ್ರೀಯ ಸೈಬರ್ ಹೆಲ್ಪ್ಲೈನ್ ನಂಬರ್, ಅದಕ್ಕೆ ನಿಮ್ಮ ಫೋನಲ್ಲಿ ಬಂದಿತ್ತು, ಎಲ್ಲರ ಫೋನಲ್ಲಿ ಕೂಡ ಡಯಲ್ ಮಾಡುವಾಗ 1930 ಅಂತೇಳಿ, 1930 ಅಂತೇಳಿ. ಇದಕ್ಕೆ ಗೋಲ್ಡನ್ ಆರ್ ಅಂತ ಕರೀತಾರೆ. ನನ್ನ ಹಣ ಕಳ್ಕೊಂಡಿದ್ದೇನೆ, ನಾನು ಇವತ್ತು ಬೇಸರದಲ್ಲಿದ್ದೇನೆ, ಇವತ್ತು ಬೇಡ ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ತಕ್ಷಣಕ್ಕೆ 2 ಗಂಟೆ ಒಳಗಾಗಿ 1930ಗೆ ಕರೆಯನ್ನು ಮಾಡಿದರೆ ನಿಮ್ಮ ಹಣ ವಾಪಸ್ ಬರುವ ಸಾಧ್ಯತೆಗಳು ಜಾಸ್ತಿ, ಸರಿ ಅಲ್ವಾ? ನಿಮ್ಮ ಹಣ ಅಕೌಂಟಿಂದ ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತದೆ, ಅದನ್ನು ಅಲ್ಲಿ ಫ್ರೀಸ್ ಮಾಡ್ತಾರೆ, ಅಥವಾ ಉಳಿಕೆ ಹಣವನ್ನು ಉಳಿಸ್ಕೊಳ್ಳುವಂಥದ್ದಕ್ಕೆ ನೆರವಾಗುವಂಥದ್ದು ಈ ರಾಷ್ಟ್ರೀಯ ಸೈಬರ್ ಹೆಲ್ಪ್ಲೈನ್ ನಂಬರ್. ಹಾಗಾಗಿ ದಯವಿಟ್ಟು ಒಂದು 1930 ಬಗ್ಗೆ ಗೊತ್ತಿರಲಿ, ಮತ್ತು ಅನಗತ್ಯವಾಗಿ ನಿಮ್ಮ ಗೌಪ್ಯ ಮಾಹಿತಿಗಳನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ATM ಅಲ್ಲೇ ಪಿನ್ ನಂಬರ್ ಬರೆಯುವ ತಪ್ಪು, ನಿಮ್ಮ ಕಾರ್ಡನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು, ಇಂಥ ತಪ್ಪೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಸರಿ ಅಲ್ವಾ? ಜಾಗೃತೆಯಿಂದ ಸುರಕ್ಷಿತವಾಗಿ ಡಿಜಿಟಲ್ ವ್ಯವಹಾರ ಮಾಡಿ. ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಕೂಡ ಅಷ್ಟೇ, ಈ ಸ್ವಾನಿಧಿ ಆಗಿರ್ಬೋದು, ಇದರ ನಿರಂತರ ಸಾಲ ಮರುಪಾವತಿಯೊಂದಿಗೆ ಬೇರೆ ಬೇರೆ ಮುದ್ರಾ, PMEG ಇಂಥ ಸೌಕರ್ಯಗಳಿದೆ, ಇದನ್ನೆಲ್ಲ ಬಳಕೆ ಮಾಡ್ಬೋದು. ವಿಶೇಷವಾಗಿ ಕೆನರಾ ಬ್ಯಾಂಕಿನಲ್ಲಿ ಮಹಿಳೆಯರಿಗಾಗಿ ಏಂಜಲ್ ಖಾತೆ ಅಂತ ಇದೆ. ನಿಮ್ಮ ಉಳಿತಾಯ ಖಾತೆ ಏಂಜಲ್ ಅಕೌಂಟ್ ಅಂತೇಳಿ ಮಹಿಳೆಯರಿಗಾಗಿ ಇದೆ. ಇದರಲ್ಲಿ ಏನು, 3 ತಿಂಗಳ ಸರಾಸರಿ ಬ್ಯಾಲೆನ್ಸ್ ಒಂದು ನೀವು 5,000 ಮೇಂಟೈನ್ ಮಾಡಿದರೆ, ಮಿನಿಮಮ್ ಬ್ಯಾಲೆನ್ಸ್ ಅಲ್ಲ, ಸರಾಸರಿ ಬ್ಯಾಲೆನ್ಸ್ 5,000 3 ತಿಂಗಳಲ್ಲಿ ಮೇಂಟೈನ್ ಮಾಡಿದರೆ ನಿಮಗೆ 3 ಲಕ್ಷ ರೂಪಾಯಿ ಮೊತ್ತದ ಕ್ಯಾನ್ಸರ್ ಕೇರ್ ಪಾಲಿಸಿ. ಕ್ಯಾನ್ಸರ್ ಗೊತ್ತಿದೆ ನಿಮಗೆ, ಈಗಿನ ಆಹಾರ ಪದ್ಧತಿ, ಜೀವನ ಕ್ರಮದಿಂದ ಹೆಚ್ಚಾಗಿ ಕಾಣುವಂಥದ್ದು, ಮಹಿಳೆಯರಲ್ಲಿ ಪ್ರಮಾಣ ಜಾಸ್ತಿ. ಅದನ್ನು ತಪ್ಪಿಸಬೇಕು, ಅವರಿಗೆ ಉಚಿತವಾಗಿ ಚಿಕಿತ್ಸೆ ಪಡಲಿಕ್ಕೆ ಹಣಕಾಸಿನ ಸೌಲಭ್ಯ ಸಿಗಬೇಕು ಅಂತೇಳಿ ಈ ಏಂಜಲ್ ಖಾತೆಯನ್ನು ಮಹಿಳೆಯರಿಗಾಗಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಕೆನರಾ ಬ್ಯಾಂಕಲ್ಲಿ. ಹಾಗಾಗಿ ನೋಡಿ, ಈ ಖಾತೆಯ ಬಗ್ಗೆ ಮಾಹಿತಿಯನ್ನು ಪಡೆದು ಇದರ ಸೌಕರ್ಯವನ್ನು ಪಡಿಬೋದು. ಜೊತೆಗೆ ಏನು ಅಂತ ಹೇಳಿದರೆ ಅಪಘಾತ ವಿಮೆ 5 ಲಕ್ಷದ್ದು ಫ್ರೀ ಇರ್ತದೆ. ನೆಫ್ಟ್, RTGS, IMPS ಚಾರ್ಜ್, SMS ಚಾರ್ಜ್ ಯಾವುದೂ ಇರೋದಿಲ್ಲ, 0ರಲ್ಲಿ ಸಿಗುವಂಥದ್ದು ಈ ಯಾವುದು ಕೇಳಿದರೆ ಈ ಕೆನರಾ ಏಂಜಲ್ ಖಾತೆಯಲ್ಲಿ, ಸರಿ ಅಲ್ವಾ? 3 ತಿಂಗಳ ಸರಾಸರಿ ಬ್ಯಾಲೆನ್ಸ್ 5,000 ಮೇಂಟೈನ್ ಮಾಡಿ, ಇಷ್ಟೆಲ್ಲ ಸೌಕರ್ಯ ಇದೆ, ಇದನ್ನು ಬಳಕೆ ಮಾಡಿ. ಅಥವಾ ನಮ್ಮಲ್ಲಿ ದಿನಗೂಲಿ ನೌಕರರು ಇರ್ತಾರೆ, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ, ಅವರಿಗೆ ಸ್ಯಾಲ್ರಿ ಒಳ್ಳೇದಿರ್ತದೆ. ಭವಿಷ್ಯದಲ್ಲಿ ಏನಾದರೂ ಒಂದು 2 ವೀಲರ್ ಲೋನ್ ಬೇಕು, ಹೌಸಿಂಗ್ ಲೋನ್ ಬೇಕು ಅಂತ ಹೇಳಿದರೆ ಬ್ಯಾಂಕಲ್ಲಿ ಕೇಳುವಂಥದ್ದು ಏನು ಕೇಳಿದರೆ ಸ್ಯಾಲ್ರಿ ಸ್ಲಿಪ್ ಅಥವಾ IT ರಿಟರ್ನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದೆಯಾ ಅಂತೆಲ್ಲ ಕೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಪಾವತಿ ಅಲ್ವಾ? ಅದನ್ನು ತಪ್ಪಿಸಬೇಕು ಅಂತೇಳಿ ಕೆನರಾ ಗಿಗ್ ಸ್ಟಾರ್ ಅಕೌಂಟ್ ಅಂತೇಳಿ ವಿಶೇಷವಾಗಿ ಈ ಗಿಗ್ ಸ್ಟಾರ್ ಕೆಲಸ ಮಾಡೋರು, ಅದೇ ಈಗ ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಅಥವಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋರು, ಸಿಂಪಲ್ ಆಗಿ ಹೇಳಬೇಕಾದ್ರೆ PF ESI ಇಲ್ಲದೆ ದುಡಿಯುವಂಥವ್ರು ಇರ್ತಾರಲ್ವ, ಅವರಿಗಾಗಿ ಈ ಖಾತೆ ಇದೆ. ಈ ಖಾತೆಯನ್ನು ತೆರೆದರೆ ಅವರಿಗೆ ಒಂದು QR ಕೋಡ್ ಕೊಡ್ತಾರೆ. ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ QR ಕೋಡ್ ಇಡ್ತಿದ್ದಾರಲ್ಲ, ಅದೇ ರೀತಿ ಈ QR ಕೋಡನ್ನು ಬಳಕೆ ಮಾಡಿಕೊಂಡು ಅವರಿಗೆ ಬರುವ ಪೇಮೆಂಟ್ ಎಲ್ಲ ಅದರಲ್ಲಿ ತೆಗೊಂಡ್ರೆ ಅವರ ಟ್ರಾನ್ಸಾಕ್ಷನನ್ನು ನೋಡಿಕೊಂಡು 2 ಲಕ್ಷದವರೆಗೆ 2 ವೀಲರ್ ಲೋನ್, 50,000ದವರೆಗಿನ 2 ವೀಲರ್ ಲೋನಿಗೆ ಪ್ರೊಸೆಸಿಂಗ್ ಚಾರ್ಜನ್ನೆಲ್ಲ ಕಡಿತ ಮಾಡಿದ್ದಾರೆ. ಮತ್ತು ಅವರ ಟ್ರಾನ್ಸಾಕ್ಷನ್ ಇನ್ನೂ ಒಳ್ಳೆಯದಿದ್ದರೆ 35 ಲಕ್ಷದವರೆಗೆ ಏನು ಅಂತ ಹೇಳಿದರೆ ಹೌಸಿಂಗ್ ಲೋನ್ನ ಸೌಕರ್ಯ ಕೂಡ ಇದೆ. ಹಾಗಾಗಿ ಇಷ್ಟೆಲ್ಲ ಸೌಕರ್ಯಗಳಿದೆ, ಇದರ ಸದ್ಬಳಕೆ ಮಾಡಿ, ಸರಿ ಅಲ್ವಾ? ಬೇರೆ ಏನಾದರೂ ಸಂಶಯಗಳಿದೆಯಾ ಇದರಲ್ಲಿ? ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ? ಇಲ್ಲಲ್ಲ? ಸರಿ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸೋಮೇಶ್ವರ ಪುರಸಭೆ ಮತ್ತು ನಮ್ಮ ಡೇನಲ್ಮ್ನ ವ್ಯವಸ್ಥಾಪಕರಿಗೆ ಮತ್ತು ಇಷ್ಟೊತ್ತು ತಾಳ್ಮೆಯಿಂದ ಆಲಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳೋಣ.
ಈಗ ಹೆಸರು ಹೇಳಿದ್ನಲ್ಲ, ಕಳ್ಮ, ಮುನ್ನೂರು, ಮತ್ತು ಮೊಣಾಜೆ, ಮಂಜನಾಡಿ, ಇಲ್ಲಿಗೆ ಬರಬೇಕು. ಇದರ ಪಕ್ಕದ ಹತ್ತಿರದೆಲ್ಲ ಗ್ರಾಮ ಪಂಚಾಯತಿ ಇದ್ದಿದ್ರೆ ಈಚೆ ಕಡೆ ಇಲ್ಲಿ ಬರಬೇಕು. ಮಂಜನಾಡಿ ಇಲ್ಲದಿದ್ದರೆ ಮತ್ತೆ ಹಳೆಕಾಳ, ನಿಮ್ಮ ಸಂಬಂಧಿಕರು ಯಾರಾದರೂ ಅಲ್ಲಿ ಇವಾಗ ನಾನು ನೋಡಿದೆ, ಇವತ್ತು ಹೋಗಿದ್ದೇನೆ ಮುನ್ನೂರಿಗೆ. ಅಲ್ಲಿ ಉತ್ತರ ನೋಡಿ, ಆ ಮಾಹಿತಿಯನ್ನು ಕೊಟ್ಟರೆ ಏನಾಗುತ್ತೆ, ಅವರೇ ಅದನ್ನು ಪಡ್ಕೊಳ್ತಾರೆ, ಮತ್ತೆ ನಿಮ್ಮನ್ನು ನೆನ್ಪಿಟ್ಕೊಳ್ತಾರೆ. ಇಂಥ ಒಂದು ಕಾರ್ಯಕ್ರಮ ಇರೋದನ್ನು ನಮ್ಗೆ ಹೇಳಿದ್ರಲ್ಲ ಅಂದ್ಕೊಂಡ್ಬಿಟ್ಟು. ಏನಾದರೂ ಇದೆಯಾ, ಮತ್ತೆ ಬೇರೆ ಏನಾದರೂ ತಾವು ಕೇಳೋದಿದೆಯಾ? ಕಾರ್ಡ್ ವಿಚಾರನೂ ಅಷ್ಟೇ. ನಂತರ ನಿಮಗೆ ಇಲ್ಲಿ DVC ಅಂತ ಹೇಳಿ ಒಂದು ಆಗಿದೆ, ಪ್ರೊವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ. ಅದರದ್ದೊಂದು ಚುನಾವಣೆಯನ್ನು ಮಾಡ್ತಾರೆ. ಮಾಡಿದ ಮುಂಚೆ ಒಂದು ಸರ್ವೆ ಅಂತ ಮಾಡ್ತಾರೆ. ಆ ಸರ್ವೆಯಲ್ಲಿ ಯಾರೆಲ್ಲ ಗುರುತಿಸುವಂತ ನಿಮ್ಗೆ ಆಲ್ರೆಡಿ ಹೆಸರು ಇರ್ತದೆ ಅಂಥವರನ್ನೇ ಮತ್ತೆ ಪುನಃ DVC ಕಮಿಟಿಯಲ್ಲಿ ಇರ್ತಾರೆ. ಇಟ್ಬಿಟ್ಟು ನಿಮಗೆ ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿಬಿಟ್ಟು ನಿಮಗೆ ID ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ಮತ್ತು ನಿಮಗೆ ವೆಂಡಿಂಗ್ ಸರ್ಟಿಫಿಕೇಟು ಸಹ ಕೈಗೆ ಕೊಡ್ತಾರೆ. ನಮ್ಮ ಚೀಫ್ ಆಫೀಸರ್ ಅವರು ಹೇಳಿದ ಹಾಗೆ ಅವರು ಹೇಳಿರ್ತಕ್ಕಂಥ ಕೆಲವೊಂದು ನೀವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಆ ನಿಯಮಗಳು ನೀವು ಪಾಲಿಸಿಲ್ಲ ಅಂತ ಅಂದರೆ ಅದನ್ನು ಮುಟ್ಟುಗೋಲು ಹಾಕ್ತಾರೆ. ಯಾವುದು ನಿಮ್ಮ ID ಕಾರ್ಡ್ ಮತ್ತು ವೆಂಡಿಂಗ್ ಸರ್ಟಿಫಿಕೇಟನ್ನು ಮುಟ್ಟುಗೋಲು ಹಾಕುವ ಸಾಧ್ಯತೆಗಳಿದೆ. ಅದಕ್ಕೆ ಹೇಳಿದ್ದು ಆ ಗಿಕ್ಸ್ಟರ್ ಅಕೌಂಟ್ ಇದ್ರೆ ಅವರಿಗೆ ಆದಾಯದ ಪುರಾವೆ ಇದ್ರೆ ತುಂಬ ಈಸಿ ಹೌಸಿಂಗ್ ಲೋನಿಗೆ. ಹಾಗಾಗಿ ನೋಡಿ, ಅಂಥದ್ದೇನಾದ್ರು ಗಿಕ್ಸ್ಟರ್ ಅವ್ರು ಏನಾದರೂ ದಿನಗೂಲಿ ಕೆಲಸ ಇಂಥದ್ದೇನಾದ್ರು ಮಾಡ್ತಿದ್ರು, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಇಂಥದ್ದಾಗಿತ್ತು. ಅದು ಮರದ ಕೆಲಸ, ಅದರಲ್ಲಿ ಡೈಲಿ ಇನ್ಕಮ್ ಬರ್ತದೆ ಅವರಿಗೆ. ಸ್ಪೆಷಲಿ ಗಿಕ್ಸ್ಟರ್ ಇರುದು ತುಂಬಾ ಪ್ರಾಬ್ಲಮ್ ಅಲ್ಲ, ತುಂಬಾ ಪ್ರಾಬ್ಲಮ್. ಅದೇ ಡೈರೆಕ್ಟ್ ಲೋನ್ ಸಿಕ್ಕಿದ್ದನ್ನು ಹೋಲ್ಡ್ ಮಾಡಿದ್ದಾರೆ, ಗೊತ್ತಿಲ್ಲ. ಡೈರೆಕ್ಟ್ ಲೀಡ್ ಬ್ಯಾಂಕ್ ಗಮನಕ್ಕೆ ತಂದು ಲೀಡ್ ಬ್ಯಾಂಕ್ ಇಲ್ಲ, ಕವಿತಾ ಶೆಟ್ಟಿ ಮೇಡಮ್ ಇಲ್ಲ, ಫೋನ್ ಸಿಕ್ಕಿದ್ದಿಲ್ಲ. ನಾನು ಅಷ್ಟೊಂದು ಕಂಪ್ಲೇಂಟ್ ಮಾಡಿ ನೋಡಿ. ಅದು ತುಂಬಾ ಬ್ಯಾಂಕಿಂಗ್ ತುಂಬಾ ಪ್ರಾಬ್ಲಮ್ ಇದೆ. ನಾನು ಹೇಳ್ತೇನೆ, ಯಾಕಂದ್ರೆ ರೀಜನಲ್ ಆಫೀಸರ್ ನಂಬರ್ ಕೊಡ್ತೇನೆ, ಅವ್ರ ಹತ್ರ ಡೈರೆಕ್ಟ್ ಮಾಡಿ. ಅದೇ ಇವರು ರೆಸ್ಪಾನ್ಸ್ ಮಾಡುದಿಲ್ಲ. ಈಗ ನಮಗೆ ಕೆಲವೊಂದು ವಿಷಯದಲ್ಲಿ ಎಷ್ಟು ಪ್ರಾಬ್ಲಮ್ ಉಂಟು ಮತ್ತೆ ಕರೆಕ್ಟ್ ಕೊಡ್ತೇನೆ ನಿಮಗೆ ಶೇರ್ ಮಾಡಿ. ಯಾವುದರಲ್ಲಿ ಅಪ್ಲೈ ಮಾಡಿದ್ದು ಮತ್ತೆ ಇದರಲ್ಲಿ BD ವ್ಯಾಪಾರದಲ್ಲಿ ಸರಿತಾರೆ. ಅದಕ್ಕೆ ಅವರು ಇದ್ದಾರೆ ಅಂತ ಅದರಲ್ಲಿ 5,000 ಮರುಪಾವತಿ ಸಹ ಮತ್ತೆ ಕಷ್ಟ ಆಗ್ತದೆ, ನಿಮಗೆ ಗೊತ್ತಿಲ್ಲ. ಹಾಗೆ ಇದೆಯಾ ಸ್ವಾನಿಧಿ ಮತ್ತೆ ವಿಶ್ವಕರ್ಮ ಸ್ವಾನಿಧಿ ಕಂಡ BD ವ್ಯಾಪಾರ ಯಾವುದು ಬೀದಿ ಬದಿ ವ್ಯಾಪಾರದಲ್ಲಿ 50,000ಕ್ಕೆ ಈಗ ಇನ್ನು 1 ಲಕ್ಷದ್ದು ಇನ್ನು ಯಾವುದೇ ರೀತಿಯ ಸುತ್ತೋಲೆ ಸೊಪ್ಪಿನದ್ದು ಬರಲಿಲ್ಲ. ಆದರೆ 20,000 ನಿಮ್ಮದು ಕಂಪ್ಲೀಟ್ ಆಗಲಿಕ್ಕೆ 30,000ದ್ದು ಮಿತಿ ಇರುವಂಥ ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತಂದರೆ ನೀವು ಅದನ್ನು ನಿಮಗೆ ಮಧ್ಯಂತರದಲ್ಲಿ ಅರೇಂಜ್ಮೆಂಟ್ಸಿಗೆ ಅನುಕೂಲ ಆಗುತ್ತೆ ಅಂತ. ಅದು ಕೇಂದ್ರ ಸರ್ಕಾರದಿಂದ ಸ್ಪೆಷಲ್ ವಿಶೇಷ ಕ್ರೆಡಿಟ್ ಕಾರ್ಡ್ ಅದರಿಂದ ಬ್ಯಾಂಕಲ್ಲಿ ಕೊಡ್ತಾರೆ. ಬ್ಯಾಂಕಿನಲ್ಲಿ ಅಂತಂದರೆ ನಮ್ದು ಆಲ್ರೆಡಿ 12 ಜನಕ್ಕೆ ಹೆಸರು ಬಂದಿದೆ. 12 ಜನಕ್ಕೂ ನಾವು ಮೆಸೇಜನ್ನು ಕಳಿಸಿದ್ದೀವಿ ಮತ್ತು 12 ಜನರಿಂದ ನಾವು ಮಾಹಿತಿಗಳನ್ನು ತಗೊಂಡು ನಾವು ಅದನ್ನು ಸ್ಟೇಟಿಗೆ ಕಳಿಸಿದ್ದೀವಿ. ಅಂದರೆ ಅವರದ್ದು ಕರೆಕ್ಟಾಗಿ ನೋಡಿಬಿಟ್ಟು ಅದು ಬರ್ತದೆ. ಬಂದಾಗ ನಿಮಗೆ ಫೋನ್ ಬರ್ತದೆ. ಅಂದರೆ ಒಂದೇ ನಮ್ಮ ಕಡೆಯಿಂದ, ಇಲ್ಲ ಮುನ್ಸಿಪಾಲ್ಟಿ ಕಡೆಯಿಂದ, ಇಲ್ಲದಿದ್ದರೆ ಬ್ಯಾಂಕಿನಿಂದ ಬರುತ್ತೆ. ಯಾವುದಾದ್ರೂ ಒಂದು ಕಡೆಯಿಂದ ಫೋನು ಬರುತ್ತೆ. ಆದರೆ ಈ 30,000 ಕ್ರೆಡಿಟ್ ಕಾರ್ಡಿಗೆ ಈಗಲೇ ನೀವು 50,000 ತೊಗೊಂಡು ಬರ್ಬೋದು. ಅದನ್ನು ತೊಗೊಂಡಿಲ್ಲಲ್ಲ ಕ್ರೆಡಿಟ್ ಕಾರ್ಡು. ಹಾಗಾದರೆ ಮತ್ತೆ ಒಂದು ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಮೇನ್ ಈ ಬ್ಯಾಂಕ್ಗಳಿಗೆ ನಾವು ನಮ್ಮದು SCDC ಬ್ಯಾಂಕ್ ಅದು SCDC ಬ್ಯಾಂಕ್ SCDCC ಬ್ಯಾಂಕಿಗೆ ಕಷ್ಟ. ಯಾಕಂದ್ರೆ ಅವ್ರದ್ದು ಇನ್ನೂ ಇದಿಲ್ಲ. ಅಲ್ಲ, ನಮ್ಮದು ಕ್ರೆಡಿಟ್ ಕಾರ್ಡ್ ಅವ್ರ ಫೆಸಿಲಿಟಿ ಕೊಡ್ತಾ ಇಲ್ಲ. ಎಂತ ಗೊತ್ತುಂಟಾ, ನಾವೀಗ ಅದೊಂದು ಒಂದು SCDC ಬ್ಯಾಂಕ್ ಅಲ್ಲಿ ನಮ್ಮದು ಬಾಕಿದ ವಹಿವಾಟೆಲ್ಲ SCDC ಇದು ಕೇಂದ್ರ ಮತ್ತು SBI. ನೀವು PM ಸ್ವನಿಧಿ ತಗೊಂಡಿದ್ದು SCDCC ಇಂದನಾ? ಹೌದು. ಹಾಗಾದ್ರೆ ಸ್ವಲ್ಪ ನಿಮಗೆ ಟೆಕ್ನಿಕಲ್ ಸಮಸ್ಯೆ ಆಗ್ಬೋದು. ಯಾಕೆ ಹೇಳಿದ್ರೆ SCDCC ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ಇಲ್ಲ. ಅಲ್ಲ ನೋಡಿ, ನಾವೀಗ ಅದನ್ನು ಅಲ್ಲಿ ಈ ತಿಂಗಳಲ್ಲಿ ಕ್ಲೋಸ್ ಮಾಡಿದ್ರೆ ನಮಗೆ ಬೇರೆ ಬ್ಯಾಂಕ್ ತಗೊಳ್ಬೋದು ಲೋನು. ನೀವು ಯಾವುದು ಬೇರೆ ಯಾವ್ದು ತಗೊಂಡಿರ್ತೀರಿ
ಬ್ಯಾಂಕಿನಿಂದ ಅದರಲ್ಲೇ ಮುಂದೋಗ್ತದೆ. ಅದೇ ಕೇಸರಿ ಕಾರ್ಡ್ ಅವ್ರದ್ದಲ್ಲಿ ಅಂದರೆ ಅವರು ಸ್ಟೇಟ್ ನ್ಯಾಷನಲಲ್ಲೇ ಅವರಿಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಕೊಟ್ಟಿಲ್ಲ ಇನ್ನು. ಹಾಗಾಗಿ ಅದು ಬ್ಯಾಂಕಿನವ್ರದ ಇದು ಅವರದ್ದು ಪಾಲಿಸಿ. ಅದು ಯಾರಿಗೂ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಅವ್ರದ್ದು ಪಾಲಿಸಿ ಅಲ್ಲ. ಆತ್ಮ ನಿರ್ಬಂಧನ ಯೋಜನೆ 2.0 PM ಸ್ವಾನಿಧಿ ಮೇಳ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿ ನೀಡಿದಂತಹ ಡೇನಲ್ ಅಭಿಯಾನ ವ್ಯವಸ್ಥಾಪಕರಾಗಿರುವ ಶ್ರೀ ದಾಚು ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಬ್ಯಾಂಕಿನ ವ್ಯವಹಾರವನ್ನು ತಿಳಿಸಿಕೊಟ್ಟ ಶ್ರೀ ಕಲಪೇಶ್ ಇವರಿಗೂ ಧನ್ಯವಾದಗಳು.